ನಮಸ್ಕಾರ ವೀಕ್ಷಕರೇ, ತುಳಸಿ ಪೂಜೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ ಪರೇಶ್. ಇವತ್ತು ನಾಡಿನೆಲ್ಲೆಡೆ ತುಳಸಿ ಪೂಜೆಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದಾರೆ. ತುಳಸಿ ಪೂಜೆಯನ್ನ ಲಕ್ಷ್ಮೀ ಪೂಜೆಯಾಗಿಯೂ ಕೂಡ ಆಚರಣೆ ಮಾಡ್ತಾ ಇರುವಂತದ್ದು. ಇನ್ನು ತುಳಸಿ ಪೂಜೆ ಮಾಡೋದ್ರ ಉದ್ದೇಶ ಏನು, ತುಳಸಿ ಪೂಜೆ ಮಾಡೋದ್ರಿಂದ ಆಗುವಂತಹ ಲಾಭಗಳೇನು, ತುಳಸಿಯ ಮಹತ್ವ ಏನು, ಇದೆಲ್ಲದರ ಬಗ್ಗೆ ಮಾತಾಡಕ್ಕೆ ಇವತ್ತು ನಮ್ಮ ಜೊತೆಗೆ ಜಾನಪದ ವಿದ್ವಾಂಸಕರಾದ ಬನ್ನಂಜೆ ಬಾಬು ಅಮೀನ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ನಮಸ್ತೆ. ನಮಸ್ತೆ ಸರ್. ಇವತ್ತು ತುಳಸಿ ಪೂಜೆ, ನಾಡಿನೆಲ್ಲೆಡೆ ತುಳಸಿ ಪೂಜೆಯನ್ನ ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಹಾಗಿದ್ರೆ ತುಳಸಿ ಪೂಜೆಗಿರುವ ಹಿನ್ನೆಲೆ ಏನು ಅಂತ ನೋಡಿ. ಇವತ್ತು ಪತ್ರಿಕೆಯಲ್ಲಿ ನೋಡಿದೆ, ಕಾರ್ತಿಕ ಮಾಸದಲ್ಲಿ ಬಲಿಪಾಡ್ಯದ ನಂತರ ನಡೆಯುವಂತಹ ಈ ಪೂಜೆ, ಇದು ಸೋದೆ ಸ್ವಾಮಿಗಳು ಬರೆದಂತಹ ಪುಸ್ತಕದ ನಂತರವೇ ಇದು ಪ್ರಚಲಿತಕ್ಕೆ ಬಂತು ಅಂತ ಕೆಲವು ಘನ ವಿದ್ವಾಂಸರು ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಕೊಟ್ಟಿದ್ದಾರೆ. ನಾವು ಇಲ್ಲಿ ತುಳುನಾಡಿನಲ್ಲಿ, ನಾವು ತುಳುವರು, ತುಳುನಾಡಿನಲ್ಲಿ ತುಳಸಿ ಪೂಜೆ ವಿಷಯವೇ ಹೆಚ್ಚು ಮಾತಾಡ್ಬೋದು ವಿನಃ ನಾನು ವೈದಿಕದ ವಿಚಾರದಲ್ಲಿ ಹೆಚ್ಚು ಆ ವಿಚಾರದಲ್ಲಿ ಹೆಚ್ಚು ಬೆಳಕು ಬೀಳಲಿಕ್ಕೆ ಹೋಗುವುದಿಲ್ಲ. ಯಾಕೆ ಅಂತ ಹೇಳಿದರೆ, ನಮ್ಮದು ಇದು ತುಳುನಾಡು ದಕ್ಷಿಣದಿಂದ ರಾಮೇಶ್ವರದಿಂದ ಹಿಡಿದು ಉತ್ತರಕ್ಕೆ ಅಂಕೋಲದವರೆಗೆ, ಪಶ್ಚಿಮ ಸಮುದ್ರದ ಅರಬ್ಬಿ ಸಮುದ್ರ ತಟಿಯಿಂದ ಪೂರ್ವದ ಘಟ್ಟದವರೆಗೆ ನಮ್ಮದು ವಿಶಾಲವೂ ವಿಸ್ತಾರವಾದಂಥ ಸಾಂಸ್ಕೃತಿಕ ತುಳುನಾಡೇ ಮೆರೆದಾಡಿಕೊಂಡಿದ್ದರು. ನಾವು ಇಲ್ಲಿ ಅನೇಕ ಆಚರಣೆಗಳನ್ನು ಮಾಡ್ತೇವೆ. ಇದು ಕೃಷಿ ಪ್ರಧಾನವಾದ, ನಾವು ಕೃಷಿ ಸಂಸ್ಕೃತಿಯನ್ನು ನಂಬಿಕೊಂಡು ಬಂದವರು. ಇಲ್ಲಿ ಮಾತೃ ಪ್ರಧಾನವಾದಂತಹ ಕುಟುಂಬದ ಪದ್ಧತಿ ಇದ್ದದ್ದು. ನಂತರ ಬ್ರಾಹ್ಮಣರು ವಲಸೆ ಬಂದರು, ಜೈನರು ಬಂದರು, ಮೊಘಲರು ಬಂದರು, ಕ್ರಿಶ್ಚಿಯನ್ರು ಬಂದರು, ನಂತರ ಸಾರಸ್ವತರು ಬಂದರು, ಗೌಡ ಸಾರಸ್ವತರು ಬಂದರು, ಬೇರೆ ಬೇರೆ ಪಂಗಡಗಳು ಹೊರದೇಶ ಬಂದು ಇಲ್ಲಿ ನೆಲೆ ನಿಂತದ್ದು. ಆದರೆ ಮೂಲ ತುಳುವರು ಅನ್ನುವಂಥ ಒಂದು ಪರಿಕಲ್ಪನೆ ಬೇಕೆ. ಯಾಕೆಂತ ಹೇಳಿದರೆ ಅಲ್ಲಿ ಅವರು ಇವತ್ತಿನ ಪತ್ರಿಕಾ ಒಂದು ಲೇಖನದಲ್ಲಿ ಕೆಲವೇ ಹಳ್ಳಿಗಳಲ್ಲಿ ಈ ತುಳಸಿ ಪೂಜೆ ಅಂತ ಕೊಡ್ತಾರೆ. ನಿಜವಾಗಿ ತುಳಸಿ ಪೂಜೆ ನಡೆಯುವುದೇ ದೀಪಾವಳಿಯ ದಿವಸ, 3 ದಿನದ ಹಬ್ಬ. ತುಳಸಿ ದೀಪಾವಳಿ ಅಂತ ಹೇಳಿದ್ರೆ 3 ದಿನದ ಹಬ್ಬ. ಸತ್ತವರ ಹಬ್ಬ ಅಂತ ಹೇಳ್ತೇವೆ, ತೀರಿಕೊಂಡವರ ಬಗ್ಗೆ. ಇದ್ದವರ ಹಬ್ಬ ಅಂದರೆ ಬಲೀಂದ್ರ ಪೂಜೆ, ಇದ್ದವರ ಹಬ್ಬ ತುಳಸಿ ಪೂಜೆ ಎಲ್ಲ ಆ ದಿನ ನಡೆಯುತ್ತದೆ. ಮರುದಿವಸ ಗೋವುಗಳ ಹಬ್ಬ, ಗೋವುಗಳಿಗೆ ಪ್ರಾಶಸ್ತ್ಯ. ಈ 3 ಹಬ್ಬಗಳನ್ನು ವಿಂಗಡಣೆ ಮಾಡಿದ್ದಾರೆ. ಇವತ್ತಿನ ತುಳಸಿ ಪೂಜೆಯಲ್ಲಿ ಹೆಚ್ಚು ಮಾತಾಡೋದಿಲ್ಲ, ನಾನು ತುಳಸಿ ಪೂಜೆಯ ಬಗ್ಗೆ ಮಾತಾಡ್ತೇನೆ. ಹೌದು, ದೀಪಾವಳಿ ಯಾಕೆ ನಮಗೆ ಆಚರಣೆಯಲ್ಲಿ ಈ ತುಳುನಾಡಿನಲ್ಲಿ ಶ್ರೇಷ್ಠ ಅಂತ ಹೇಳಿದರೆ, ನಮ್ಮ ಜಾನಪದ ಐತಿಹ್ಯದ ಪ್ರಕಾರ ಒಂದು ಕಾಲದಲ್ಲಿ ಬಲಿಚಕ್ರವರ್ತಿ ಅನ್ನೋತಕ್ಕಂಥ ಶ್ರೇಷ್ಠ ಚಕ್ರವರ್ತಿ ಈ ರಾಜ್ಯವನ್ನು ಆಳಿಕೊಂಡಿದ್ದ. ಸಾಮಾಜಿಕ ಸಂಘರ್ಷದಲ್ಲಿ, ಅದು ಬ್ರಾಹ್ಮಣರಿಗಿರ್ಬೋದು, ಜೈನರಿಗಿರ್ಬೋದು, ತುಳುವರಿಗಿರ್ಬೋದು, ಬೇರೆ ಬೇರೆ ಕಾರಣದಿಂದ ನಾವು ಸಾಮಾಜಿಕ ಸಂಘರ್ಷಕ್ಕೆ ಒಳಗಾಗಿ ಬಲಿ ಇಲ್ಲಿಂದ ಕಳುಹಿಸಲ್ಪಟ್ಟ, ಅದು ಸುತಳಕ್ಕೆ ತುಳಿಯಲ್ಪಟ್ಟಿರ್ಬೋದು, ದಕ್ಷಿಣ ರಾಜ್ಯಕ್ಕೆ ಹೋದ ಅಂತೇಳಿ ಜಾನಪದ ಐತಿಹ್ಯ ಹೇಳ್ತದೆ. ಯಾಕೆಂತೇಳಿದರೆ ಅವ ತುಳುನಾಡನ್ನು ಬಿಟ್ಟು ಹೋಗುವಾಗ ಹಿಂದೆ ತಿರುಗಿ ನಾನು ಊರನ್ನು ಬಿಟ್ಟು ಹೋಗಬೇಕಂತ ಅತ್ಯಂತ ಅಕರಾಸ್ತೆ ಮತ್ತು ಮಮತೆಯಿಂದ ಕಣ್ಣಿನಲ್ಲಿ ನೀರು ಸುರಿಸಿಕೊಂಡು ಆ ಚಕ್ರವರ್ತಿ ಹೋದ ನೆನಪಿಗೆ ನಮ್ಮ ಜಾನಪದ ಪಾಡ್ದಾನಗಳಲ್ಲಿ, ಜಾನಪದ ಪದಗಳಲ್ಲಿ ಎಲ್ಲ ಉಂಟು. ಆಟಿದ ಬತ್ತಿನ ಅಮಾವಾಸ್ಯೆ, ಸೋಣೂರು ಬತ್ತಿನ ಸಂಕ್ರಾಂತಿ, ಕೊಡಿಬರ ಬಲಿ, ಇದನ್ನು ಆ ಬಲಿ ಕೊಡುವುದು ಪೋಲ ಅಂದರೆ ಬಲೀಂದ್ರನಿಗೆ ವಿಷ್ಣು ಕೊಟ್ಟ ಒಂದು ವರ ಪ್ರಕಾರವಾಗಿಯೂ ಕೆಲವೇ ದಿನಗಳಲ್ಲಿ ಇಲ್ಲಿ ಬಂದು ನಿನ್ನವರಿಂದ ಪೂಜೆ ಪುರಸ್ಕಾರವನ್ನು ಸ್ವೀಕರಿಸಿ ಇಲ್ಲಿಂದ ಹೋಗುವಂತ. ಪುನಃ ಬರುವ ದೀಪಾವಳಿಯ ಆ ಹೊತ್ತಿಗೆ ಬಲೀಂದ್ರ ಇಲ್ಲಿ ಬರುವುದು. ಓಕೆ ಸರ್, ಈಗ ತುಳಸಿ ಪೂಜೆ ಅಂದ್ರೆ 3 ದಿವಸಗಳ ದೀಪಾವಳಿ ಸಂದರ್ಭದಲ್ಲೇ ಬರುತ್ತೆ, 3 ದಿವಸಗಳ ಆಚರಣೆ ಮಾಡುವ ಈ ತುಳಸಿ ಪೂಜೆಯನ್ನ ಲಕ್ಷ್ಮೀ ಪೂಜೆಯಾಗಿ ಕೂಡ ಆಚರಣೆ ಮಾಡ್ತಾರೆ. ಸೊ ಆ ತುಳಸಿ ಪೂಜೆಯನ್ನ ಲಕ್ಷ್ಮೀ ಪೂಜೆಯಾಗಿ ಯಾಕೆ ಆಚರಣೆ ಮಾಡ್ತಾರೆ? ಕೆಲವೊಬ್ರು ತುಳಸಿ ಪೂಜೆಯನ್ನ ಆಚರಣೆ ಮಾಡುವಂಥದ್ದು, ಕೆಲವರ ಮನೆಯಲ್ಲಿ ಲಕ್ಷ್ಮಿಗಳನ್ನ ಇಟ್ಟು ಆಚರಣೆ ಮಾಡುವಂಥದ್ದು. ಸೊ ಇದ್ಯಾಕೆ ಎರಡೆರಡು ರೀತಿಯ ಹಬ್ಬ ಅಂತ? ನನಗೆ 75 ವರ್ಷ. ನಾನು ಇದೇ ಭೂಮಿಯಲ್ಲಿ ಅಂದರೆ ಉಡುಪಿಯಲ್ಲೇ ಹುಟ್ಟಿ, ಉಡುಪಿಯಲ್ಲೇ ಬೆಳೆದು, ಬೇರೆ ಬೇರೆ ಮುಂಬೈಯಲ್ಲಿ ಒಂದು 24 ವರ್ಷ ಇದ್ದೆ. ನನ್ನ ಒಂದು ತಿಳುವಳಿಕೆ, ನಾನು ಅಧ್ಯಯನ ಮಾಡಿದ ಪ್ರಕಾರವಾಗಿ, ನನ್ನ ತಿಳುವಳಿಕೆ ಪ್ರಕಾರವಾಗಿ ಲಕ್ಷ್ಮೀ ಪೂಜೆ, ಅಂಗಡಿ ಪೂಜೆ, ಮಂಡ ಪೂಜೆ ಇದು ವರ್ತಕರಿಗೆ ಅದು ಪ್ರಮುಖ. ವ್ಯಾಪಾರ ಮಾಡುವವರು ಉಂಟಲ್ವ, ವ್ಯಾಪಾರ ಮಾಡುವವರು ಹೆಚ್ಚಿಗಾಗಿ ಆಯುಧ ಪೂಜೆ ಮಾಡುವವರು ಈ ವರ್ಕ್ಶಾಪ್ಸ್ ಅಂದರೆ ಕಾರ್ಖಾನೆಗಳನ್ನು ಅಥವಾ ಆ ಸಂಬಂಧದಲ್ಲಿ ಎಲ್ಲಿ ಇದು ಎಂಥ ಯಂತ್ರೋಪಕರಣಗಳನ್ನು ನಾವು ಉಪಯೋಗ ಮಾಡಿ ಪೂಜೆ ಮಾಡ್ತೇವೆ, ಅವರೆಲ್ಲ ದಸರಾದ ಹೊತ್ತಿಗೆ ಪೂಜೆ ಮಾಡ್ತಾರೆ. ಆಯುಧ ಪೂಜೆ ಅಂತ ಹೇಳ್ತೇವೆ ನಾವು.
ಈ ಲಕ್ಷ್ಮೀ ಪೂಜೆ ಮಂಡಪೂಜೆ ಅಂತ ಹೇಳೋದು, ಅಂಗಡಿ ಪೂಜೆ ಅಂತ ಹೇಳೋದು, ದೀಪಾವಳಿಗೆ ಸಂಬಂಧಪಟ್ಟು ಮರುದಿವಸ ಲಕ್ಷ್ಮೀ ಪೂಜೆ ಬಲಿಪಾಡ್ಯದ ದಿವಸವೇ ಮಾಡೋದು. ಈಗ ಎಲ್ಲ ತಿಥಿ ಗುಣಾಕಾರ ಒಂದು ದಿವಸ ಅಮಾವಾಸ್ಯೆ ಅರ್ಧ ದಿನ ಬರ್ತದೆ, ಅರ್ಧ ದಿನ ಮುಕ್ತಾಯ ಆಗ್ತದೆ, ಎಲ್ಲ ಇರ್ತದೆ. ಈ ಲಕ್ಷ್ಮೀ ಪೂಜೆ ಅಂತ ಹೇಳೋದು ಹೆಚ್ಚಿನ ಅಂಶ ಅದು ಮಂಡಪೂಜೆ. ಅಂದರೆ ಈ ಲಕ್ಷ್ಮಿ ಎಲ್ಲಿ ಉತ್ಪಾದನೆ ಆಗೋದು? ವ್ಯಾಪಾರಸ್ಥರ ಮುಖಾಂತರ. ವ್ಯಾಪಾರಿಗಳು ಪೂಜೆ ಮಾಡುವುದೇ ಲಕ್ಷ್ಮೀ ಪೂಜೆ ಹೆಚ್ಚು. ಇವತ್ತು ಏನು ಅಂತ ಹೇಳಿದರೆ ಕೆಲವು ತಿಳುವಳಿಕೆಯ ಕೊರತೆ ಇರ್ತದೆ, ಅನುಭವದ ಒಂದು ಸ್ವಲ್ಪ ಹೌದು ಸ್ವಲ್ಪ ಕಡಿಮೆ ಇರ್ತದೆ. ಇದೆಲ್ಲ ಒಂದು ಮಿಶ್ರ ಆಗಿದೆ. ಇವತ್ತು ಯಾರನ್ನೂ ದೂರುವುದಲ್ಲ, ಲಕ್ಷ್ಮೀ ಪೂಜೆ ಮಾಡುವವರು ಲಕ್ಷ್ಮೀ ಪೂಜೆ ಮಾಡ್ತಾರೆ. ಆದರೆ ತುಳಸಿಯಲ್ಲಿ ಮೊದಲು ವೃಂದನದ ಕಟ್ಟೆ ಅಂತ ಹೇಳೋದು ನಾವು. ವೃಂದಾವನ ಅಂತ ಹೇಳಿದರೆ ಅದು ನಾವು ವೃಂದಾವನಾಧೀಶ ಇವರು ನಮ್ಮ ಸ್ವಾಮಿಗಳು ವೃಂದಾವನಕ್ಕೆ ಸೇರಿದ ಅದನ್ನು ರಾಘವೇಂದ್ರ ಸ್ವಾಮಿಗಳ ಮೂಲ ಅಂತ ಹೇಳ್ಬೋದು. ವೃಂದಾವನ ಅಲ್ಲಿಂದ ಬಂದದ್ದಲ್ಲ. ಇಲ್ಲಿನ ತಿರುಪತಿ ಮೂಲ, ನಮಗೆ ತಿರುಪತಿ ಮೂಲ. ಇಲ್ಲಿ ಅವರಿಗೆಲ್ಲ ನಮಗೆ ತುಳಸಿ ಕಟ್ಟೆಯೇ ತಿರುಪತಿ ತಿಮ್ಮಪ್ಪನನ್ನು ಸ್ಮರಣೆ ಮಾಡುವಂತಹ ಮೂಲ. ನಾವೆಲ್ಲವರು ತಿರುಪತಿಯನ್ನು ನಂಬ್ತೇವೆ ಇಲ್ಲಿಯವರು. ನಮಗೆ ಮೊದಲು ಪುರೋಹಿತರು ಯಾರು ಅಂತ ಹೇಳಿದ್ರೆ ದಾಸಾಯರು ಅಂತ ಗಂಟೆ ಬರೆದು ಶಂಖ ಊದಿಕೊಂಡು ಮನೆಗೆ ಬರ್ತಾಯಿದ್ರು. ಅವರು ತಿರುಪತಿಯ ಮೂಲದ ಒಂದು ಪುರೋಹಿತರು. ಹೌದು. ಇನ್ನು ತುಳಸಿಯನ್ನು ನಾವು ಬೆಳಗಿನ ಜಾವ ಮಾತ್ರ ಮುಟ್ತೀವಿ, ರಾತ್ರಿ ಸಮಯದಲ್ಲಿ ಮುಟ್ಟಬಾರ್ದು ಅನ್ನೋ ಒಂದು ನಂಬಿಕೆ ಇದೆ. ಸೊ ರಾತ್ರಿ ಸಮಯದಲ್ಲಿ ತುಳಸಿ ಪೂಜೆಯನ್ನು ಆಚರಣೆ ಮಾಡ್ತಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು? ಅದೇ ಇದು ಕೆಲವು ವಿಷಯದಲ್ಲಿ ಕಾಂಟ್ರವರ್ಷಿಯಲ್ ಅಂತ ಹೇಳ್ತೇವೆ ನಾವು, ಸ್ವಲ್ಪ ಜಿಜ್ಞಾಸಾಸ್ಪದ. ಯಾಕಂದರೆ ಚರ್ಚಾಸ್ಪದ ವಿಚಾರಗಳು. ನಾನು ಅದಕ್ಕೆ ಹೆಚ್ಚು ಬೆಳಕು ಚೆಲ್ಲುವುದಿಲ್ಲ. ಯಾಕೆ ಅಂತ ಹೇಳಿದರೆ ತುಳಸಿ ಬಂದದ್ದೇ ಬೇರೆ ದೇಶದಿಂದ ಇಲ್ಲಿಗೆ ಬಂದದ್ದು. ಎಲ್ಲಿವರೆಗೆ ಮದಿರಂಗಿ ಅಂತ ಹೇಳುವಂತಹ ವಿನ್ಯಾಸ ಉಂಟಲ್ವ, ಅದು ಬಂದದ್ದು ಬೇರೆ ದೇಶದಿಂದ. ನಾವು ಅದನ್ನು ಇವತ್ತು ಅಪ್ಪಿಕೊಂಡಿದ್ದೇವೆ. ಈ ಮದಿರಂಗಿ ಇಲ್ಲದೆ ಆಗುವುದಿಲ್ಲ. ಇವತ್ತು ನೋಡಿ ಮದಿರಂಗಿ ದೊಡ್ಡ ಸಂಭ್ರಮ. ಹೌದು, ತುಳಸಿ ಬಂದದ್ದು ಹೊರಗಿಂದ. ಅದಕ್ಕಿಂತ ಮೊದಲು ವೃಂದಾವನದ ಕಟ್ಟೆ ಅಂತೇಳಿ ಇತ್ತು, ಪೂಜೆ ನಡೀತಾ ಇತ್ತು. ಅದು ಇವತ್ತು ತುಳಸಿ ಪೂಜೆ ಆಯಿತು. ನಾವು ತಿರುಪತಿ ತಿಮ್ಮಪ್ಪನನ್ನು ನಂಬಿಕೊಂಡು ಬಂದದ್ದು ಅಂತೇಳಿ ಇದು ವೈದಿಕರಿಂದ ಬಂದದ್ದು. ಬೆಳಿಗ್ಗೆ ಮುಟ್ಲಿಕ್ಕಿಲ್ಲ, ಸಂಜೆ ಮುಟ್ಲಿಕ್ಕಿಲ್ಲ, ಕೆಲವು ಹೊತ್ತಿನಲ್ಲಿ ಹೆಂಗಸರು ಮಹಿಳೆಯರು ಮುಟ್ಲಿಕ್ಕಿಲ್ಲ. ಬೇರೆ ಎಲ್ಲದಕ್ಕೂ ನಮಗೆ ಮಹಿಳೆ ಇರಬೇಕು. ಇವತ್ತು ದೊಡ್ಡ ದೊಡ್ಡ ಗಲಾಟೆಗಳು ದೇಶದಾದ್ಯಂತ ನಡೆಯುತ್ತವೆ. ಮಹಿಳೆಯರು ಅಲ್ಲಿ ಹೋಗಬಾರ್ದು, ಇಲ್ಲಿ ಹೋಗಬಾರ್ದು. ಮಹಿಳೆ ಒಬ್ಬಳು ಹೆಣ್ಣು ಮಗಳು ನಮ್ಮ ಬದುಕಿನಲ್ಲಿ ಅವಿಭಾಜ್ಯ ಅಂಗ ಅಂಥೇಳಿ ಕೂಡ ನಾವು ಅದನ್ನು ಒಪ್ಪುವುದಿಲ್ಲ. ನಮಗೆ ಬೇಕಷ್ಟನ್ನು ತಿನ್ನುವುದು, ಕಬ್ಬು ಎಷ್ಟು ಉಂಟು ಕಬ್ಬನ್ನು ತೆಗೆಯುವುದು, ಅಲ್ಲಿ ಬಿಸಾಡುವಂಥ ಪರಿಸ್ಥಿತಿ ನಮಗೆ ಒದಗಿದೆ ಇವತ್ತು. ಇದೊಂದು ಸಾಮಾಜಿಕ ದುರಂತ ಕೂಡ. ಇದನ್ನು ಸಮಾಜ ಒಪ್ಪಲಿ ಬಿಡಲಿ, ನಮ್ಮ ಅಭಿಪ್ರಾಯ ಹೇಳಲೇಬೇಕು. ತುಳಸಿಯೂ ಅಷ್ಟೇ, ರಾತ್ರಿ ಕಾಲದಲ್ಲಿ ಮುಟ್ಟಬಾರ್ದು. ಇದೆಲ್ಲ ವೈದಿಕ ಪ್ರಣೀತವಾದಂಥ ವಿಚಾರಗಳು. ಅಗತ್ಯ ಇದ್ದರೆ ಯಾವ ಹೊತ್ತಿನಲ್ಲಿ ಯಾರು ನಾವು ಅದನ್ನೆಲ್ಲ ಹೆಚ್ಚು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ನಾವು ಯಾವಾಗಲೂ ಮುಟ್ಟೆ. ಈ ಮಾತನ್ನ ತುಳಸಿಯನ್ನ ವಿಷ್ಣುವಿಗೆ ಹೋಲಿಸ್ತಾರೆ. ಹೌದು, ತುಳಸಿ ಜಲಂಧರ ಎಲ್ಲ ಉಂಟಲ್ಲ, ನಮ್ಮಲ್ಲಿ ಕಥೆಗೇನು ಬರಗಾಲ ಇಲ್ಲ. ತುಳಸಿ ಪೂಜೆ ಯಾಕೆ ಮಾಡುವುದು ಅಂತ ಹೇಳಿದರೆ, ನಮ್ಮಲ್ಲಿ ತುಳುನಾಡಿನಲ್ಲಿ ತುಳುವರು ತಿರುಪತಿ ತಿಮ್ಮಪ್ಪ ದೇವರ ಹೆಸರಿನಲ್ಲಿ ನಾವೊಂದು ಕಾಣಿಕೆಯ ಡಬ್ಬವನ್ನು ಇಡ್ತೇವೆ, ಒಂದು ಮುಡಿಪು ಅಂತ ಹೇಳ್ತೇವೆ. ಮಾತು ಬಿಡ ಮಂಜುನಾಥ, ಕಾಸು ಬಿಡ ತಿಮ್ಮಪ್ಪ ಅಂತ ಒಂದು ಗಾದೆ ಮಾತು ಉಂಟು. ತಿರುಪತಿ ತಿಮ್ಮಪ್ಪ ದೇವರಿಗೆ ತುಂಬ ಮದುವೆಯ ಸಂಬಂಧದಲ್ಲೆಲ್ಲ ಒಂದು ತುಂಬ ಹಣ ಸಾಲ ಆಯ್ತಂತೆ. ಅದಕ್ಕೆ ನಾವೆಲ್ಲ ಅದನ್ನು ಸಂದಾಯ ಮಾಡಲಿಕ್ಕೆ ಕಾಣಿಕೆ ಕೊಡೋದು. ವರ್ಷಂಪ್ರತಿ ನಾವು ದೈವಗಳನ್ನು ನಂಬುವರು ತುಳುನಾಡಿನವರು. ಪಂಚವರ್ಣದ ನಾಗನಡೆಯ ಪುಣ್ಯಭೂಮಿ ಅಂತ ಹೇಳ್ತೇವೆ ನಾವು. ಈ ಪುಣ್ಯಭೂಮಿಯಲ್ಲಿ ನಾವು ದೈವಗಳನ್ನು ನಂಬಿಕೊಂಡ ಹಾಗೆ ತಿರುಪತಿ ತಿಮ್ಮಪ್ಪನವನನ್ನು ಎಲ್ಲ ವರ್ಗದ ತುಳುವರು ನಾವು ಕುಲದೇವರು ಅಂತೇಳಿ ನಂಬ್ತೇವೆ. ಬೇರೆ ಬೇರೆ ವರ್ಗದವರಿಗೆ ಬೇರೆ ಬೇರೆ ಕುಲದೇವರು ಇರ್ಬೋದು, ಆದರೆ ಎಲ್ಲರಿಗೆ ವಿವಾದ ಅತೀತವಾಗಿ ನಾವು ತಿರುಪತಿ ತಿಮ್ಮಪ್ಪನನ್ನೇ ನಂಬಿಕೊಂಡು ಬರೋದು. ಆವಾಗ ಮನೆಯ ಯಜಮಾನ ಬೆಳಿಗ್ಗೆ ತುಳಸಿಗೆ ನೀರು ಹಾಕಿ ಆ ಗಂಧವನ್ನು ನಾಮವನ್ನು ನಾವು ನಾಮಧಾರಿಗಳಂತೇಳಿ ಉತ್ತರದಲ್ಲಿ ಹೇಳ್ತಾರೆ ಕೆಲವು ಬೇರೆ ಬೇರೆ ಜನಾಂಗಕ್ಕೆ, ವಿಶೇಷವಾಗಿ ಬಿಲ್ಲವರಿಗೆ. ಇಲ್ಲಿ ನಾನು ಬಿಲ್ಲವನೇ, ನಾವು ಬಹುಸಂಖ್ಯಾತರಾದ್ದರಿಂದ ನಾಮಧಾರಿಗಳು ಅಂತ ಹೇಳ್ತಾರೆ. ತಿರುಪತಿ ತಿಮ್ಮಪ್ಪನನ್ನು ಬಹಳಷ್ಟು ನಂಬಿಕೊಂಡು ಬರ್ತಾರೆ. ಆವಾಗ ಪ್ರತಿ ದೀಪಾವಳಿಗೆ ಈ ಕಾಣಿಕೆ ಹಾಕಲಿಕ್ಕುಂಟು. ಈ ಮುಡಿಪು ಹೊರಗೆ ಬರುವುದು ಆ ದಿನ ಮಾತ್ರ. ಅದೇ ರಾತ್ರಿ ಪೂಜೆ ಮಾಡ್ಬೋದು, ಹಗಲಿ ಪೂಜೆ ಮಾಡೋದು ಹೇಳಿದ್ರಲ್ಲ ನೀವು. ನಾವು ವಸಂತ ಪೂಜೆ ಅಂತ ಮಾಡ್ತೇವೆ. ಯಾವ ಶನಿವಾರಗಳಲ್ಲಿ ಬೆಳಿಗ್ಗೆ ವಸಂತ ಪೂಜೆಯನ್ನು ಮಾಡ್ಬೋದು. ವಸಂತ ಪೂಜೆ, ತುಳಸಿ ಪೂಜೆ ಅದು ರಾತ್ರಿಯೂ ನಡೆಯುತ್ತದೆ, ಹಗಲಿಗೂ ನಡೆಯುತ್ತದೆ.
ತಮ್ಮ ಗಮನ. ಹೆಚ್ಚಿದಾಗಿ ತುಳಸಿ ಪೂಜೆಯನ್ನ ಇವತ್ತು ಕತ್ತಲಲ್ಲಿ ಆಚರಿಸ್ತಾರೆ, ಅಂದ್ರೆ ರಾತ್ರಿ ವೇಳೆಯಲ್ಲಿ ಆಚರಿಸ್ತಾರೆ. ಸೊ ಆ ರಾತ್ರಿಯಲ್ಲಿ ಯಾಕೆ ಆಚರಣೆ ಮಾಡುವಂಥದ್ದು ಅಂತ ಅದೇ ಹೇಳುದು ನಾನು, ವೈದಿಕದ ಅಲ್ಲಿಂದ ಬಂದದ್ದು ಅದು. ಅವರು ಹೇಳಿಕೊಟ್ಟದ್ದನ್ನು ನಾವು ನಂಬಿದ್ದ ಅಷ್ಟೇ. ನಾನು ಹೇಳಿದಲ್ವ, ವಸಂತ ಪೂಜೆಯನ್ನು ಹಗಲಿಗೆ ಆಚರಣೆ ಮಾಡೋದು. ಏನು ತುಳಸಿಯಲ್ಲಿ ಏನಾದರೂ ಪೂಜೆ ಮಾಡಬೇಕಿದ್ರೆ ಇವತ್ತು ಬ್ರಾಹ್ಮಣರು ಕೂತ್ಕೊಂಡು ಹಗಲಿಗೆ ತುಳಸಿ ಪೂಜೆ ಮಾಡಿಕೊಡ್ತಾರೆ. ಅದೇನು ಅಷ್ಟು ಕಟ್ಟುನಿಟ್ಟಿಲ್ಲ. ಹೌದು. ಓಕೆ ಸರ್, ಈಗ ತುಳಸಿ ಪೂಜೆಯನ್ನು ಇವತ್ತು ಸಂಭ್ರಮದಿಂದ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಹೆಚ್ಚದಾಗಿ ಆಚರಣೆ ಮಾಡ್ತಾರೆ. ಸೊ ಆ ಮಾಡುವಂಥ ವಿಧಾನಗಳಾಗ್ಬೋದು, ಯಾವ ಥರ ಮಾಡಬಹುದು ಅನ್ನುವಂಥದ್ದು. ಅದೇ ಪುರೋಹಿತರಾದರೆ ಅವರು ಕಲಶ ಇಡುವ ಕ್ರಮ ಬೇರೆ, ನಾವು ಕಲಶ ಇಡುವ ಕ್ರಮ ಬೇರೆ. ನಮ್ಮಲ್ಲಿ ಅದೇ ನಿಮ್ಮ ಮಾತಿಗೆ ಅಡ್ಡ ಬಂದೆ ನಾನು. ಪ್ರತಿಯೊಬ್ಬರು ತುಳಸಿ ಪೂಜೆ ಮಾಡುವುದಿಲ್ಲ ಇವತ್ತು. ನಾವು ಎಲ್ಲ ಕೃಷಿಕ ಮನೆತನಗಳು, ಎಲ್ಲ ತುಳುವರು ದೀಪಾವಳಿ ಹಬ್ಬದ ದಿನವೇ, ಆ ಅಮಾವಾಸ್ಯೆಯ ದಿನವೇ ತುಳಸಿ ಪೂಜೆ ಮಾಡೋದು. ಬಾಕಿ ಉಳಿದವರು ಮಾತ್ರ ಇವತ್ತು ಮಾಡೋದು. ಆ ದಿವಸ ಸೂತಕ ಬಂತು, ಬೇರೆ ಬೇರೆ ಅನ್ಯಾನ್ಯ ಕಾರಣಕ್ಕಾಗಿ ಆ ದಿನ ತುಳಸಿ ಪೂಜೆ ಮಾಡಲಿಕ್ಕೆ ಆಗದವರು ಮಾತ್ರ ಇವತ್ತು ಮಾಡೋದು. ಮತ್ತು ವೈದಿಕರು ಜನಿವಾರ ಹಾಕಿದವರು ಇವತ್ತು ಪೂಜೆ ಮಾಡ್ತಾರೆ, ವಾದ ಇಲ್ಲ. ಇವತ್ತು ನಾಡ್ದುವರೆಗೆ 3 ದಿವಸ ಹುಣ್ಣಿಮೆವರೆಗೂ ಮಾಡ್ತಾರೆ, ತುಳಸಿ ಪೂಜೆ ಮಾಡ್ತಾರೆ, ಮಾಡಬಾರ್ದೇನಿಲ್ಲ. ನಾವು ತುಳುವರು ದೀಪಾವಳಿ ಹಬ್ಬದ ದಿನವೇ ಪೂಜೆ ಮಾಡೋದು, ಅದು ವೈಭವದಿಂದ. ಅದಕ್ಕೊಂದು ಒಂದು ಚೌಕಟ್ಟು ಉಂಟು, ಅದಕ್ಕೊಂದು ವಿಚಾರಧಾರೆ ಉಂಟು. ಯಾಕಂತೇಳಿದರೆ ಬಲಿಯಿಂದ ಹಬ್ಬದ ದಿವಸ, ಬಲಿ ಪೂಜೆಯ ದಿನ, ದೀಪಾವಳಿ ಹಬ್ಬದ ದಿನ ನಾವು ಕೃಷಿ ಸಂಪ್ರದಾಯದವರು ಗದ್ದೆಯಲ್ಲಿ ಬೇಸಾಯ ಮಾಡುವಂಥ ಎಲ್ಲ ಗದ್ದೆಗೆ ದೀಪ ಇಟ್ಟು ಬಲೀಂದ್ರನನ್ನು ಕರೀಲಿಕ್ಕೆ ಉಂಟು. ಓ ಬಲಿತೆಲ್ಲ ಬಲಿಗಿಂಡ ಬಲಿ ಅಂದ್ರ ಬಲಿ ಓ ಕೂ ಅಂತ ದೀಪ ಎಲ್ಲ ಇಟ್ಟು, ಅಲ್ಲಿ ಕುದ್ಕ ತಪ್ಪು ಅಂತ ಉಂಟು, ಜಗಮ ತಪ್ಪು ಅಂತ ಉಂಟು, ಕೋಲ್ ನೆನೆ ಇಡಬೇಕು, ಅಲ್ಲಿ ದೀಪ ಹಚ್ಚಬೇಕು, ಎಲೆ ಅಡಿಕೆ ಹಾಕಲಿಕ್ಕೆ ಉಂಟು, ತೆಂಗಿನಕಾಯಿ ಹೋಳು ಹಾಕಲಿಕ್ಕೆ ಉಂಟು, ಪ್ರತಿ ಗದ್ದೆಗೆ ಇಡಬೇಕು. ಇದು ಆ ಕ್ರಮ. ಅದು ಆದ ನಂತರ ಮನೆಗೆ ಬಂದು ಎಲ್ಲ ಪೂಜೆಗೆ ತಯಾರು ಮಾಡ್ತಾರೆ. ಮನೆಯ ಯಜಮಾನನೇ ಪೂಜಾರ್ತಿ. ನಮ್ಮಲ್ಲಿ ಆ ಜಾತಿ ವ್ಯವಸ್ಥೆಯಲ್ಲಿ ಯಾವ ಜಾತಿಯೂ ಅದು ಮಾಡಬಾರ್ದು ಅನ್ನೋಂಥ ಕಷ್ಟಿಲ್ಲ. ಇವತ್ತೆಲ್ಲ ಬ್ರಾಹ್ಮಣರನ್ನು ಕರೀತಾರೆ. ಯಾಕೆಂತೇಳಿದರೆ ಮನೆಯಲ್ಲಿ ಸ್ವಲ್ಪ ನಾವು ವಿಶೇಷ ಅನುಕೂಲ ಆದ ನಂತರ ಯಾರು ಅದನ್ನು ಮಾಡೋದು, ಯಾರು ಇದನ್ನು ಮಾಡೋದು, ಒಂದು ನಮ್ಮನೆ ನಮ್ಮಲ್ಲಿ ಒಂದು ನಮ್ಮನೆ ಮೈಲಿಗೆ ಅಂತ ಹೇಳ್ತೇವೆ ನಾವು. ಆ ಪೂಜೆ ದಿನ ಅರ್ಧ ದಿನ ಉಪವಾಸ ಇದ್ದು ಬೆಳ್ತಿಗೆ ಹಾಕಿ ಊಟ ಮಾಡಿ, ಆ ದಿನ ತೆಂಗಿನಕಾಯಿ ಕಾಣಿಕೆ ಹೊಡೆಯುವುದು ಅಂತೇಳಿದರೆ ತೆಂಗಿನಕಾಯಿ ಹೊಡೆಯುವಂಥ ಕ್ರಮ ಉಂಟು. ಎಲ್ಲ ಅಂದವಾಗಿ ಮೊದಲು ಮಣ್ಣಿಂದೇ ತುಳಸಿ ಕಟ್ಟೆ 4 ದಿಕ್ಕಿನಲ್ಲಿ. ಅಂದರೆ ಅದಕ್ಕೂ ಒಂದು ಅರ್ಥ ಉಂಟು. ಯಾಕಂದರೆ ನಮ್ಮವರು ಪೂರ್ವದಲ್ಲಿ ಇಡೀ ಕುಲ ಕುಟುಂಬ ತುಳಸಿ ತಿರುಪತಿ ತಿಮ್ಮಪ್ಪನ ದೇವರನ್ನು ಹರಿಕೆ ಹೊತ್ತು ಅಲ್ಲಿಗೆ ಭೇಟಿಯಾಗುವುದುಂಟು, ಸಂದರ್ಶನ. ಆ ಕಾಲದಲ್ಲಿ ಅಲ್ಲಿಂದ ಅಲ್ಲಿಯ ಮೃತ್ತಿಕೆ ಮಣ್ಣು ಏನುಂಟು ಅಲ್ಲಿಂದ ತಂದು ಅದು ಒಟ್ಟು ಮಾಡಿ ತುಳಸಿ ಕಟ್ಟೆ ಆದದ್ದು ಅಂತ ಹೇಳುವುದು ನಮ್ಮ ಒಂದು ನಂಬಿಕೆ. ಓಕೆ ಸರ್, ಈಗ ಜಾನಪದ ವಿದ್ವಾಂಸರಾಗಿರುವ ನಿಟ್ಟಿನಲ್ಲಿ ಈ ಒಂದು ಏನಂದ್ರೆ ತುಳಸಿ ಹಬ್ಬ ಆಗಿರ್ಬೋದು, ದೀಪಾವಳಿ ಹಬ್ಬ, ಇದು ನಡೆದು ಇದು ಜಾನಪದ ಅಂದ್ರೆ ಹಿಂದಿನ ಕಾಲದಿಂದ ನಡ್ಕೊಂಡು ಬಂದಿರುವಂತಹ ಒಂದು ಪದ್ಧತಿ. ಸೊ ಜಾನಪದ ನೆಲೆಯಲ್ಲಿ ಇದು ಯಾವ ರೀತಿ ನಡ್ಕೊಂಡು ಬಂದಿದೆ, ಇದಕ್ಕಿರುವಂತಹ ಕತೆ ಅಥವಾ ಅಂದ್ರೆ ಜಾನಪದಕ್ಕೆ ಯಾವುದೇ ಒಂದು ಲಿಖಿತ ರೂಪದಲ್ಲಿ ಇಲ್ಲ, ಅದು ಬಾಯಿ ಮಾತಿಗಾಗಿರ್ಬೋದು, ಆಡು ಭಾಷೆಗಳಲ್ಲಿ ನಡ್ಕೊಂಡು ಬಂದಿರುವಂತದ್ದು. ಸೊ ಈ ದೀಪಾವಳಿ ಹಬ್ಬದನ್ನ ಪ್ರತಿಯೊಂದು 3 ದಿವಸ ಏನು ಆಚರಣೆ ಮಾಡ್ತಾರೆ, ಅದು ಯಾವ ರೀತಿ ನಡೆದು ಬಂದಿದೆ, ಅದರ ಹಾದಿ ಹೇಗಿದೆ ಅಂತ. ಅದೇ ಜನಪದ ರೀತಿಯಲ್ಲಿ ಬಲೀಂದ್ರನನ್ನು ಸ್ಮರಿಸುವಂತಹ ಮುಖ್ಯ ಉದ್ದೇಶವೇ ದೀಪಾವಳಿ ಹಬ್ಬದ ಒಂದು ಅವಿಭಾಜ್ಯ ಅಂಗ. ಅದೇ ಬಲಿಯಿಂದ ಭೂಮಿಗೆ ದೀಪ ಇಡುವುದು ವಗೈರೆ ಬಲಿಚಕ್ರವರ್ತಿಯನ್ನು ನೆನವರಿಕೆ ಮಾಡುವ ಹಬ್ಬ. ಮತ್ತು ನಾವು ಕೂಡು ಕುಟುಂಬದವರು ಅಂತ ಹೇಳಿದ್ದು ನಾನು. ಒಂದು ಮನೆಯಲ್ಲಿ 80 ಜನ, ಒಂದು ಕುಡಿಯಡಿ ಅಂತ ಹೇಳ್ತೇವೆ ನಾವು, ಒಂದು ಗ್ರಹಗತಿ, ಒಂದು ಮನೆ, ಒಂದು ಗ್ರಹಗತಿ ಅಂತ ಹೇಳಿದ್ರೆ ಮನೆ. ಆ ಮನೆಯಲ್ಲಿ 80 ಜನ ಬಾಳಿದಂಥ ಒಂದು ಕಾಲ. ಒಬ್ಬ ಯಜಮಾನ ಹೊರಗಿಂದ, ಒಬ್ಬಳು ಯಜಮಾಂತಿ ಒಳಗಿಂದ. ಮಾತೃಪ್ರಧಾನ ತಾಯಿ ಮೂಲದ ಕುಟುಂಬ ಪದ್ಧತಿ ನಮ್ಮದು. ಈ ಕುಟುಂಬ ಪದ್ಧತಿಯಲ್ಲಿ ಮೊದಲ ದಿನ ತೀರಿಕೊಂಡವರ ಹಬ್ಬ ಅಂತೇಳಿ, ಕೂಡು ಕುಟುಂಬಕ್ಕಾಗಿ ತ್ಯಾಗ ಬಲಿದಾನಗಳಿಂದ ಇಡೀ ಕುಟುಂಬದ ಒಳಿತಿಗಾಗಿ ಶ್ರಮಿಸಿದಂಥ ಮನೆಯ ಅಳಿದು ಗತಿಸಿ ಹೋದ ಹಿರಿಯರನ್ನು. ಯಾಕೆ ನಾವು ವೈದಿಕಕ್ಕೆ ಪ್ರತಿರೋಧವಾದಂಥ ನಮ್ಮ ಸಂಪ್ರದಾಯ ಅಂತ ಹೇಳಿದೆ. ನಾವು ತೀರಿಕೊಂಡ ಆವಾಗ ನೇರವಾಗಿ ನಾವು ಮೋಕ್ಷಕ್ಕೆ ಸೆಂಡ್ ಆಫ್ ಮಾಡುವುದಿಲ್ಲ. ನಮ್ಮ ಪ್ರೇತಗಳು 13 ದಿವಸದಲ್ಲಿ ನಾವು ಹೊರಗೆ ಸುಡಲೆಗೆ ಬಳಸುವುದು ಅಂತ ಹೇಳ್ತೇವೆ ನಾವು.
13 ದಿನದಲ್ಲಿ ಹೊರಗೆ 13 ದಿನದಲ್ಲಿ ಅಡುಗೆ ಮಾಡಿ ಮುಖಕ್ಷೌರ ಮಾಡಿ ಎಲ್ಲ ಸ್ಟಾದಿ ಅಂತಂದು ಬಡಿಸ್ತೇವೆ. ಆ ಬಡಿಸಿದ ನಂತರ ಹೇಳ್ತೇವೆ ಅಲ್ಲಿ ಪ್ರಾರ್ಥನೆ ಮಾಡುವಾಗ, ಈ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಇಷ್ಟು ಕಾಲ ನಿರಂತರವಾಗಿ ಬದುಕಿ ಕುಟುಂಬಕ್ಕೋಸ್ಕರವಾಗಿ ನೀವು ಬಹಳ ಶ್ರಮಪಟ್ಟಿದ್ದೀರಿ, ಮೊನ್ನೆ ತೀರಿಕೊಂಡಿದ್ದೀರಿ, ಇವತ್ತು ಕ್ರಮಬದ್ಧವಾಗಿ ನಿಮ್ಮನ್ನು ಆ ದಿನ ಅಗ್ನಿಗೆ ಅರ್ಪಣೆ ಮಾಡಿ ಪಂಚಭೂತಗಳಲ್ಲಿ ಲೀನ ಆಗಿದ್ದೀರಿ. ಆ ದಿನ ನಂತರ ಧೂಳು ಒಟ್ಟು ಮಾಡಿ ನಿಮ್ಮ ಅಸ್ಥಿಯನ್ನು ಒಟ್ಟು ಮಾಡಿ ನಿಮಗೆ ಇವತ್ತು 13ನೇ ದಿವಸ ಇಡೀ ಕುಟುಂಬ ಒಟ್ಟಾಗಿ ನಾವು ಈ ಕ್ರಿಯಾಕರ್ಮಗಳನ್ನು ಮಾಡ್ತಾ ಇದ್ದೇವೆ. ಇವತ್ತು ನೀವು ಬಡಿಸಿದ್ದನ್ನು ಸ್ವೀಕಾರ ಮಾಡಿ ರಾತ್ರಿ ಹೊತ್ತಿಗೆ ನಿಮ್ಮನ್ನು ಒಳಗೆ ಕರೆಯುತ್ತೇವೆ ಅಂತ ಹೇಳುವಂಥ ಅರ್ಥ. ಆ ದಿವಸ ಅಡುಗೆ ಮಾಡಿ ಅಲ್ಲಿವರೆಗೆ 13 ದಿವಸ ಎಲ್ಲವೂ ಯಾವುದೇ ಮಾಂಸಾಹಾರಿ ಊಟ ಇಲ್ಲ, ಎಲ್ಲ ಸಸ್ಯಾಹಾರಿ. 13ನೇ ದಿವಸ ಮೀನು ಕೋಳಿ ಮಾಡಿ ಸರಳ ರೀತಿಯಲ್ಲಿ ಒಳಗೆ ಹೊಸ ಬಟ್ಟೆ ಇಟ್ಟು ಬಿಸಿ ನೀರಿಟ್ಟು ಅವರನ್ನು ನಾವು ಒಳಗೆ ಕರೆಯುತ್ತೇವೆ. ಒಳಗೆ ಬಿಸಿ ನೀರು, ಹೊರಗೆ ಬಿಸಿ ನೀರುಂಟು, ನೀವು ಸ್ನಾನ ಮಾಡಬೇಕು, ಮೈಲ ಕರೀದು ಮಡಿ ತುತ್ತುದು ಒಳಗೆ ಬರೋಡು ಅಂತ ನಾವು ಅವರಿಗೆ ವಿನಂತಿ ಮಾಡ್ತೇವೆ. ಒಳಗೆ ಬಂದು ಈ ದಿವಸ ನಾವು ಬಡಿಸಿದ್ದನ್ನು ಸ್ವೀಕಾರ ಮಾಡಿ ಇನ್ನು ಮುಂದೆ 16ನೇ ದಿವಸ ಅಗೆಲ್ಲು ಬಳಸುವುದಂತ ಹೇಳ್ತೇವೆ. ಅಗೆಲ್ಲು ಬಡಿಸಿದ್ದನ್ನು ಸ್ವೀಕಾರ ಮಾಡಿ ಕುಟುಂಬದ ಇತರ ಕುಲೆಗಳು ಇತರ ಪ್ರೇತಗಳ ಜೊತೆ ನೀವು ಇರಬೇಕು ಅಂತ. ನಮ್ಮ ಪ್ರೇತಗಳು ಹೊರಗೋಗುವುದಿಲ್ಲ. ನಾವು ಕಾಗೆಗೆ ಅನ್ನ ಇಡುವ ಕ್ರಮ ಈಗ ಬಂದದ್ದು. ಈಗಿನ ಮಕ್ಕಳೆಲ್ಲ ಹೊಸತನ್ನು ಅಡಾಪ್ಟ್ ಮಾಡಿಕೊಂಡಿದ್ದಾರೆ. ಅದು ತಪ್ಪು ಅಂತ ಹೇಳೋದಕ್ಕಿಂತಲೂ ಅದು ಸರಿಯಲ್ಲ ಅಂತ ಹೇಳ್ತೇನೆ ನಾನು. ಆ ಪ್ರಕಾರವಾಗಿ ನಾವು ಆ ತೀರಿಕೊಂಡವರಿಗೆ ಆ ದಿನ ಬಾಳೆಕಾಯಿ ಕುಂಬಳಕಾಯಿ ಇದನ್ನೆಲ್ಲ ತಂದು ಅರಿಶಿನ ಎಲೆ ಉಂಟಲ್ವ, ಅರಿಶಿನ ಎಲೆಯ ಕಡುಬು ಈಗೆಲ್ಲ ನಾವು ನಾಗರ ಪಂಚಮಿ ದಿವಸ ಉಪಯೋಗ ಮಾಡ್ತೇವೆ. ನಮಗೆ ತಿನ್ನಲಿಕ್ಕೆ ಇಲ್ಲ ನಿಜವಾಗಿ, ನಾವು ಈಗ ತಿಂತೇವೆ. ಇದು ಅರ್ಪಣೆ ಮಾಡುವುದು ತೀರಿಕೊಂಡವರ ದಿನ. ಅವರಿಗೆ ಅರ್ಪಣೆ ಮಾಡಿದ ನಂತರವೇ ನಾವು ಅರಿಶಿನ ಎಲೆಯ ಕಡುಬು ಕೂಡ ತಿನ್ನುವುದು. ಅದಕ್ಕೊಂದು ಕ್ರಮ ಉಂಟು. ಆ ದಿವಸ ಎಲ್ಲ ಪ್ರಾರ್ಥನೆ ಮಾಡಿ ತೀರಿಕೊಂಡವರಿಗೆ ಅರ್ಪಣೆ. ಮರುದಿವಸದಿಂದ ದೀಪಾವಳಿ. ನಾವು ಸ್ನಾನ ಮಾಡುವುದು ವೈದಿಕರು ಮೊದಲ ದಿನ. ಓಕೆ, ನಿಮ್ಮ ಜೊತೆ ಅದ್ರ ಬಗ್ಗೆ ಇನ್ನಷ್ಟು ಮಾತುಕತೆ ನಡೆಸೋಕ್ಕಿದೆ. ಅದಕ್ಕಿಂತ ಮುಂಚೆ ತುಳಸಿ ಪೂಜೆಯಲ್ಲಿ ಒಂದು ವಿರಾಮ. ತುಳಸಿ ಪೂಜೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ಈಗಾಗಲೇ ಹೇಳ್ತಾ ಇದ್ರಿ, ಈಗಾಗಲೇ ಸತ್ತವರಿಗೆ ಬಡಿಸುವ ಕ್ರಮ ಆಗಿರ್ಬೋದು, ದೀಪಾವಳಿ ಸಂದರ್ಭದಲ್ಲಿ ಅವರನ್ನು ಕರೆಯುವಂಥ ರೀತಿ ನೀತಿಗಳಾಗಿರ್ಬೋದು, ಈಗ ಎಣ್ಣೆ ಸ್ನಾನ ಮಾಡುವಂಥ ಪದ್ಧತಿ ಕೂಡ ಇದೆ. ಅದ್ರ ಬಗ್ಗೆ ಜಾನಪದೀಯವಾಗಿ ಯಾವ ರೀತಿ ವಿಶ್ಲೇಷಣೆ ಮಾಡಬಹುದು ಅಂತ ನೋಡಿ. ಕೃಷಿಕ ಮನೆತನಗಳಲ್ಲಿ 1.5 ತಿಂಗಳು ಈ ಕನ್ಯಾದ ಕೊಯ್ಲುಂಟಲ್ವ, 1.5 ತಿಂಗಳು ಗಂಡಾಗಲಿ ಹೆಣ್ಣಾಗಲಿ ಸರಿಯಾಗಿ ಕೈಕಾಲು ಸರಿ ಇದ್ದ ಮಕ್ಕಳು ಕೂಡ 8-10 ವರ್ಷದ ಮಕ್ಕಳು ಕೂಡ ಅವರು ಇಡೀ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಅಷ್ಟು ಕೆಲಸ ಇರ್ತದೆ. ಬೆಳಿಗ್ಗೆ 4 ಗಂಟೆಗೆ ಹೆಂಗಸರು ಗಂಡಸರು ಎಲ್ಲ ಹೇಳ್ತಾರೆ. ಬೆಳಿಗ್ಗೆ 4 ಗಂಟೆಗೆ ಎದ್ದರೆ ಮತ್ತೆ ವಿರಾಮ 1 ಗಂಟೆ 2 ಗಂಟೆ ರಾತ್ರಿಗೆ ವಿರಾಮ. ಅಲ್ಲಿವರೆಗೆ ನಿರಂತರ ಗೈಮೆ. ಗದ್ದೆಗಳಲ್ಲಿ ಒತ್ತಾಡ ಮಾಡಿದರು, ಕೊಯ್ಲು ಮಾಡಿದರು. ಅದರ ಕಟಾವಾದಂಥ ಕೊಯ್ಲು ಈ ಪೈರು ಏನುಂಟು, ಕೆಯ್ಯ ಏನುಂಟು, ಆ ಪೈರನ್ನು ಗದ್ದೆಯಿಂದ ಅಂಗಳಕ್ಕೆ ಹೊತ್ತು ತಂದರು. ಅದನ್ನು ಪಡೆದು ಪಡಿಮಂಚದಲ್ಲಿ ಭತ್ತ ಶೇಖರಣೆ ಮಾಡಿದರು. ಭತ್ತವನ್ನು ಒಳಗಾಕಬೇಕು. ಇಷ್ಟಾಗುವಾಗ 1-2 ಗಂಟೆ ಆಗ್ತದೆ. ಅಲ್ಲಿಂದ ಏನು 4 ಗಂಟೆ ಸರಿಯಾಗಿ ಸ್ನಾನ ಮಾಡಿದರೂ ಇಲ್ಲವೋ ಗೊತ್ತಿಲ್ಲ, ಮೈಯೆಲ್ಲ ತೊಳೆದುಕೊಂಡ್ರು, ನಿರ್ಮಲ ಮಾಡಿಕೊಳ್ಳಿಕ್ಕೂ ಪುರುಸುತ್ತಿಲ್ಲ. ಅದರಲ್ಲೇ ಸ್ವಲ್ಪ ಭತ್ತವನ್ನು ಒಣಗಿಸಬೇಕು, ಭತ್ತ ಕುಟ್ಟಬೇಕು, ಮತ್ತೆಲ್ಲ ನಿರಂತರವಾಗಿ ಗದ್ದೆಯಲ್ಲಿ ಹಣಗಾಟ. ಅದರ ನಂತರ ಬೆಳಿಗ್ಗೆ ಗದ್ದೆಗಳಿಗೆ ಓಡಬೇಕು. ಉದ್ದು ಹುರುಳಿ ಎಲ್ಲ ಬಿತ್ತುವಂತಹ ಗದ್ದೆಗಳು, ತೇವದ ಗದ್ದೆಗಳು. ಅಲ್ಲಿಗೆ ಈ ಬೂದಿ ಕೊಂಡು ಹೋಗೋದುಂಟು. ಬೂದಿ ಈ ಬೊಣ್ಣೆ ಅಂತ ಹೇಳ್ತಾರೆ, ಬೂದಿ, ಅದನ್ನು ಅಲ್ಲಿ ಹರಡಬೇಕು. ಇದೆಲ್ಲ ಕೆಲಸದಲ್ಲಿ ಈ 1.5 ತಿಂಗಳು ಊಟ ಮಾಡುವುದೇನು, ಮಗು ಬಂದು ತಾಯಿ ಉಣ್ಣುತ್ತಿರುವಾಗ ಹೊತ್ತಿಗೆ ಸ್ತನಪಾನ ಮಾಡಿಕೊಂಡು, ಅಂದರೆ ಮೊಲೆ ತಿನ್ನುವುದಿದೆ ಅದರ ಮಧ್ಯದಲ್ಲಿ ಇಷ್ಟು ತಮ್ಮನ್ನು ತಾವು ಯಾವುದೇ ಕೆಲಸಕ್ಕೆ ತೊಡಗಿಸಿಕೊಳ್ಳದಷ್ಟು ಅವರು ತುಂಬ ಗಲಿಬಿಲಿಯಲ್ಲಿ ಇರ್ತಾರೆ. ಅದಕ್ಕಾಗಿ ಈ ದೀಪಾವಳಿ ದಿನ ನಮ್ಮ ತಿಳುವಳಿಕೆಯಲ್ಲಿ ಎಲ್ಲ ಅದು ಪೆದ್ಮೆದಿ ಬೆಚ್ಚ ಅಂತ ಹೇಳ್ತಾರೆ. ಪೆದ್ಮೆದಿ ಅಂತೇಳಿ ಬಾಣಂತಿ ಹೆಂಗಸು ಮೀಯುವಂಥಷ್ಟು ತುಂಬ ಬಿಸಿ ನೀರನ್ನು ಆ ದಿವಸ ಸ್ನಾನ ಮಾಡೋದು. ಯಾವ ದೀಪಾವಳಿ ದಿವಸ ದೊಡ್ಡ ಗುಡಾಣಗಳಲ್ಲಿ ನೀರು ತುಂಬಿಸಿ ಅದನ್ನು ತುಂಬ ಬಿಸಿ ಮಾಡಿ ಎಲ್ಲ ತುಂಬ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡೋದು. ಆ ಸ್ನಾನ ಮಾಡಿದ್ರಿಂದ ಮೈಗೆ ಹಿಡಿದಂಥ ಎಲ್ಲ ಕೆಸರು ಕೊಳೆ ಈ ದಿನಗಳಲ್ಲಿ ನಿರ್ಮಲ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗೋದನ್ನು ಆ ದಿವಸ ಒಂದಷ್ಟು ನಿರ್ಮಲ ಮಾಡಿ, ಮತ್ತು ಒಂದೇ ಇದು ಮೆತ್ತೆ ದೋಸೆ ಅಂತ ಹೇಳ್ತೇವೆ ನಾವು. ದೊಡ್ಡ ಉಡಾಣಗಳಲ್ಲಿ ಉಡಾರಿಗೆ ಅಂತ ಒಂದು ಎಣ್ಣೆ ಉಂಟು,
ಯಾಕಂದರೆ ಆವಾಗ ಹಸಿವು ತುಂಬ, ಕೃಷಿಕ ಕುಟುಂಬಗಳೆಲ್ಲ ಒಂದಷ್ಟು ಅವರು ಗೇಯ್ತಾರೆ, ಒಂದಷ್ಟು ಕೆಲಸ ಮಾಡ್ತಾರೆ. ಹೌದು. ಹಾಗೆ ಇಲ್ಲಿ ವೈದಿಕರು ನರಕಾಸುರನನ್ನು ಕೊಂದದ್ದಕ್ಕೆ ಕೃಷ್ಣ ಬಂದು ಸ್ನಾನ ಮಾಡಿದ ಪ್ರತಿರೂಪವಾಗಿ ಮೊದಲ ದಿನ ಯಾವಾಗ ನರಕ ಚತುರ್ಥಿ ಅಂದರೆ ತೀರಿಕೊಂಡ ಸತ್ತವರ ಹಬ್ಬದ ದಿವಸ ಅವರು ಸ್ನಾನ ಮಾಡೋದು, ನಾವು ಇದ್ದವರ ಹಬ್ಬದ ದಿವಸ ಸ್ನಾನ ಮಾಡೋದು. ಅದರ ನಂತರ ದೀಪಾವಳಿ, ಬಲೀಂದ್ರ ಪೂಜೆ, ಬಲೀಂದ್ರ ಕರೀಲಿಕ್ಕೆ ದೀಪಾವಳಿಗೆ ಎಲ್ಲವನ್ನು ಯುವಕರು ತಯಾರು ಮಾಡ್ತಾರೆ. ಇಲ್ಲಿ ಪ್ರತಿಯೊಬ್ಬರಿಗೂ ಕೆಲಸ, ಅಂಗಳವನ್ನು ನಿರ್ಮಾಣ ಮಾಡುವುದು, ಸಗಣಿ ಸಾರಿಸುವುದು, ಪೂಜೆಗೆ ಅಲಂಕಾರ, ದೀಪಾವಳಿ ಇದಕ್ಕೆ ತುಳಸಿ ಕಟ್ಟೆಯನ್ನು ಅಲಂಕಾರ ಮಾಡುವುದು. ಕತ್ತಲಾದಾಗ ಇವರೆಲ್ಲ ದೀಪ ಇಟ್ಟುಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದು ಎಲ್ಲ ಅಂಗಳದಲ್ಲಿದ್ದಂಥ ದೊಡ್ಡ ದೊಡ್ಡ ಬೈಹುಲ್ಲಿನ ಬಣಬೆ, ಬೈಹುಲ್ಲಿನ ಮೂಟೆ, ಅದೇ ರೀತಿ ದೊಡ್ಡ ಎಲ್ಲ ಹಟ್ಟಿ ಕೊಟ್ಟಿಗೆ ಎಲ್ಲದಕ್ಕೂ ಅಲ್ಲಿ ಕೋಲು ಊರಿ ದೀಪ ಹಚ್ಚಿ ಬಲೀಂದ್ರನನ್ನು ಕರೆಯುವಂಥ ಕ್ರಮ ಉಂಟು. ದೀಪಾವಳಿ ಸ್ತಂಭ ಅಂತ ಉಂಟು. ಎಲ್ಲ ಒಂದು ಬಹಳ ಪರಿಪಕ್ವವಾದ, ಬಹಳ ಒಂದು ಕ್ರಮಬದ್ಧವಾದಂತಹ ರೀತಿಯ ಆಚರಣೆ ಅದು, ಜನಪದೀಯವಾಗಿ ಬಹಳ. ಆ ದಿವಸ ರಾತ್ರಿಗೆ ದೀಪಾವಳಿ ಹಬ್ಬಕ್ಕೆ ಶುರು ಮಾಡ್ತಾರೆ, ಯಾವುದಕ್ಕೆ, ತುಳಸಿ ಪೂಜೆಗೆ. ಓಕೆ, ಈಗ ದೀಪಾವಳಿ ಹಬ್ಬವನ್ನ 3 ದಿವಸ ಆಚರಣೆ ಮಾಡುದು ಅಂತ ಹೇಳಿದ್ರೆ, ಈಗ ಅದು ಬಲೀಂದ್ರ ಕರೆಯುವಂಥದ್ದು, ಗೋವುಗಳ ಪೂಜೆ, ತುಳಸಿ ಪೂಜೆ, ಇದೆಲ್ಲವನ್ನ ಈ ಸಂದರ್ಭದಲ್ಲಿ ಆಚರಣೆ ಮಾಡ್ತಾರೆ. ಸೊ ಇದು ಜಾನಪದೀಯವಾಗಿ ಯಾವ ತರ, ಈಗ ಕೆಲವರು ವೈದಿಕ್ಯವಾಗಿ ಬೇರೆ ತರ ಆಚರಣೆ ಮಾಡ್ತಾರೆ, ಆದ್ರೆ ಜಾನಪದ ರೀತಿಯಲ್ಲಿ ನಡೆದುಕೊಂಡ ಹಾದಿ ಇದೆಯಲ್ಲ, ಅದು ಯಾವ ತರ ಇರುತ್ತೆ? ಅದೇ ನಾನು ಈಗ ಇಷ್ಟವರೆಗೆ ಹೇಳಿದ್ದೆ, ಜನಪದೀಯ ಈ ಬಲೀಂದ್ರ ಕರೆಯುವಂಥದ್ದಾಗಿರ್ಬೋದು, ಇದು ಬಲೀಂದ್ರ ಕರೆಯುವಂಥದ್ರಲ್ಲಿ ಈಗ ಹೇಳಿದ್ರಿ ಪದಗಳನ್ನ ಹೇಳುವಂಥದ್ದಾಗಿರ್ಬೋದು, ಅದು ಯಾವ ತರ ಇದೆ ಅಂತ? ಅದು ಪದ ಉಂಟು, ಅದೆಲ್ಲ ನಾನು ಸ್ಪಷ್ಟ ಬಾಯಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಅಂದರೆ ಗುರುಗುಂಜಿ ದೊಡ್ಡ ಆಗುವಾಗ ಇದೆಲ್ಲ ಪಾದೆ ಹೊಡೆಯುವಾಗ ಇದೆಲ್ಲ ಉಂಟು. ಎಂತ ಅದಕ್ಕೊಂದು ಪದವೇ ಉಂಟು, 3 ಬೇರೆ ಬೇರೆ ಪದಗಳಿದ್ದಾವೆ. ಅದನ್ನು ಸ್ಪಷ್ಟವಾಗಿ ನೀವು ಪುಸ್ತಕ ನೋಡಿಯೇ ಓದಬೇಕಾಗ್ತದೆ, ನಾನು ಹೇಳಬೇಕಾಗ್ತದೆ. ಹೌದು. ಇನ್ನೊಂದು, ಈ ಬಲೀಂದ್ರ ಸಂದರ್ಭದಲ್ಲಿ ಆ ಬಂಡೆಕಲ್ಲಲ್ಲಿ ಆಗುವಂತಹ ಚಿಕ್ಕ ಚಿಕ್ಕ ಹೂಗಳನ್ನ ಬಳಸ್ತಾರೆ. ಅದಕ್ಕೆ ಜನಪದ ರೀತಿಯಲ್ಲಿ ಏನು ಕಟ್ಟುನಿಟ್ಟಿನಲ್ಲಿ? ಆ ಹೊತ್ತಿನಲ್ಲಿ ಉಪಲಬ್ಧವಾದಂತಹ ಹೂಗಳು ಅಳ್ಳಿಕಂಡೆ ಹೂ ಅಂತ ಹೇಳ್ತಾರೆ. ತಾವರೆ ಹೂವಿನ ಒಂದು ಪ್ರತಿರೂಪ ಕೆರೆಯಲ್ಲಿರ್ತದೆ ನೋಡಿ, ಕಾಟು ತಾವರೆ, ಅದನ್ನು ಅಳ್ಳಿಕಂಡೆ ಹೂ ಅಂತ ಹೇಳ್ತಾರೆ. ಆವಾಗ ಸಿಕ್ಕುವಂಥ ಮಿಠಾಯಿ ಹೂ ಇರ್ತದೆ, ಗೊಂಡೆ ಹೂವು ಇರ್ತದೆ. ಇದನ್ನು ಬಲೀಂದ್ರ ಕಡಿಯುವಾಗ ಉಪಯೋಗ ಮಾಡ್ತಾರೆ, ಮತ್ತು ಗೋವುಗಳಿಗೆ ಅಲಂಕಾರ ಮಾಡಲಿಕ್ಕೆ ಉಪಯೋಗ ಮಾಡ್ತಾರೆ. ಅಂದರೆ ಆ ಹೊತ್ತಿನಲ್ಲಿ ನಿಮ್ಮ ಗಮನಕ್ಕಿರಲಿ, ಇವತ್ತೆಲ್ಲ ಪೇಟೆ ತುಂಬ ಗೊಂಡೆ ಹೂವು, ಸೇವಂತಿಗೆ ಹೂವು, ಬೇಕಷ್ಟು ಹೂವು ಉಂಟು. ಆವಾಗ ಮಲ್ಲಿಗೆಲ್ಲ ಇವತ್ತು 1,000 ರೂಪಾಯಿ ಒಂದು ಅಟ್ಟಿಗೆ ಮಲ್ಲಿಗೆ ತೆಗೆದುಕೊಂಡು ಉಪಯೋಗ ಮಾಡ್ತಾರೆ. ಆ ಹೊತ್ತಿನಲ್ಲಿ ಇರಲಿಲ್ಲ. ತುಳುವರ ಜೀವನವೇ ಸರಳ ಸಾಧಾರಣವಾದಂಥ ಬದುಕು. ಆವಾಗ ಕಾಡಿನಲ್ಲಿ ಏನು ಉಂಟು ಅಂದರೆ ಬೇಲಿಯಲ್ಲಿ ಏನು ಉಂಟು, ಏನು ಹೂ ಉಂಟು, ಗೋರಟೆ ಹೂವು ಇರಲಿ, ಗೊಂಡೆ ಹೂವು ಇರಲಿ, ಮಿಠಾಯಿ ಹೂವು ಇರಲಿ, ಇದನ್ನೇ ತಂದು ಅಲಂಕಾರ ಮಾಡ್ತಾ ಇದ್ದದ್ದು. ಹೌದು. ಈಗ ದೀಪಾವಳಿ ಹಬ್ಬವನ್ನ ಪ್ರತಿಯೊಂದು ಹಬ್ಬಗಳಿಗೆ ಒಂದೊಂದು, ಈಗ ಧಾರ್ಮಿಕ ನೆಲೆಯಲ್ಲಿ ಚಿಂತನೆ ಮಾಡುವುದಾದ್ರೆ ಬೇರೆ ರೀತಿ ಇರುತ್ತೆ, ನೀವು ಹೇಳಿದ್ರಿ ಒಂದೊಂದು ಇದರಲ್ಲಿ ಆಚರಣೆ ಮಾಡ್ತಾರೆ ಅಂತ. ಆದ್ರೆ ಈ ಎಲ್ಲಾ ಹಬ್ಬಗಳು ಇವಾಗ ಮಾಡರ್ನೈಸೇಷನ್ ಆಗ್ತಾ ಇದೆ, ಅಂದ್ರೆ ಧಾರ್ಮಿಕ ಇದು ಆಧುನಿಕತೆಯನ್ನ ಪಡ್ಕೊಳ್ತಾ ಇದೆ. ಸೊ ಇದರಿಂದ ಜಾನಪದ ಯಾವ ರೀತಿ ಕುಗ್ತಾ ಇದೆ ಅನ್ನುವಂಥದ್ದು? ಯಾವ ರೀತಿಯಲ್ಲ, ಅದು ದುರಂತಮಯ ಸನ್ನಿವೇಶಕ್ಕೆ ಹೋಗಿ ಮುಟ್ಟಿದೆ. ಯಾಕೆಂದರೆ ನಿಮ್ಮ ಪ್ರಾಯದಲ್ಲಿ ನೋಡಿ, ಈಗ ಎಲ್ಲರೂ ಉನ್ನತ ವಿದ್ಯಾಭ್ಯಾಸವನ್ನು ಕಲಿತವರಿಗೆ ಮನೆಯಲ್ಲಿ ತಾಯಿ ಕೂಡ, ಆವಾಗ ಒಬ್ಬಳು ತಾಯಿ 28 ಹೆರಿಗೆ ಆಗ್ತಿತ್ತು. ಒಬ್ಬಳು ತಾಯಿ 28 ಮಕ್ಕಳನ್ನು ಹೆರ್ತಾಯಿದ್ರು. ಸ್ವಲ್ಪ ಆಲೋಚನೆ ಮಾಡಿ. ಇವತ್ತು ಒಂದು ಮಗುವು ಬೇಡ ಎನ್ನುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಇಬ್ಬರಿಗೂ ಬೇರೆ ಚಿಂತೆ ಮಾಡಲಿಕ್ಕಿಲ್ಲ. ನಮ್ಮ ಮನೆ ಅದು ದೊಡ್ಡ ಫ್ಲ್ಯಾಟ್ ಆಗಬೇಕು, ಅದರ ನಂತರ ಒಂದು ಒಳ್ಳೆಯ ಗಾಡಿ, ಇದು ಇವತ್ತು ಇಂಗ್ಲೀಷಲ್ಲಿ ಕಂಪ್ಯಾರಿಟಿವ್ ಇದು ಹೋಲನ್ನು ಮಾಡ್ತಾರೆ. ಆ ಮನೆಯಲ್ಲಿ ಫ್ರಿಡ್ಜ್ ಬಂದಿದೆ, ಈ ಮನೆಯಲ್ಲಿ ದೊಡ್ಡ ಗೇಸರ್, ಇದನ್ನೇ ಚಿಂತೆ ಮಾಡಿಕೊಂಡು ಇಡೀ ಬದುಕನ್ನು ಅವರು ಒಂದು ದೃಷ್ಟಿಯಲ್ಲಿ ಬದುಕನ್ನೇ ಸತ್ಯನಾಶ ಮಾಡಿಕೊಳ್ತಾರೆ. ಯಾಕೆ? ಆದ್ದರಿಂದ ಆ ಕಾಲ ಹಾಗಲ್ಲ. ಕೂಡು ಕುಟುಂಬದಲ್ಲಿ ನಿಮ್ಮನ್ನು ನೋಡಿ ನಾನು ಕಲಿಯೋದು, ತಾಯಿಯನ್ನು ನೋಡಿ ಮಗಳು ಕಲಿಯೋದು, ಮಾವನನ್ನು ನೋಡಿ ಅಳಿಯ ಕಲಿಯೋದು, ಇಂತಹ ಒಂದು ಒಳ್ಳೆಯ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಇತ್ತು. ಈ ಕಾಲದಲ್ಲಿ ಹಾಗಲ್ಲ. ಯಾವುದನ್ನು ಕಲಿಯಬೇಕು? ಜನಪದ ಅದೆಲ್ಲೇ ಅಂಥದಕ್ಕೆ. ಇವತ್ತು ಹೇಳ್ತಾರೆ ಮಕ್ಕಳು, ಕ್ಯಾಸೆಟ್ ಏನಾದರೂ ಉಂಟಾ? ಟಿ ವಿಯಲ್ಲಿ ಬಂದದ್ದು ಈ ಮಾಧ್ಯಮ ಇಷ್ಟು ಪರಿಣಾಮಕಾರಿ ಅಂತೇಳಿ ಇದನ್ನು ನೋಡ್ತಾರೆ. ಒಂದು ಅರ್ಧ ಗಂಟೆ ಕೂತು ಚಾನೆಲ್ಗಳನ್ನು ನೋಡ್ತಾರೆ. ಇವತ್ತು ಚಾನೆಲ್ಗಳಲ್ಲಿ ಅಥವಾ ಪೇಪರ್ನಲ್ಲಿ ಬೆಳಿಗ್ಗೆ ಒಂದು 10 ನಿಮಿಷ ಪೇಪರ್ ನೋಡಿದರೆ ಪೇಪರನ್ನು ಬಿಸಾಡಿದರು. ಅಷ್ಟಕ್ಕೆ ಅದು ಬೆಲೆ. ನಿಮಗೆ ಸಂಜೆಗೆ ಅದು ಪೇಪರ್ ಬೇಕಾ? ನೀವು ಬೆಳಿಗ್ಗೆ ನೋಡದಿದ್ದರೆ ಮಾತ್ರ ಸಂಜೆಗೆ, ಇಲ್ಲದಿದ್ದರೆ ಅದು ಬೆಳಿಗ್ಗೆ ಆಯಿತು. ಬೆಳಿಗ್ಗಿನ 10 ನಿಮಿಷಕ್ಕೆ
ಅದು ಮುಗೀತು. ಪುಸ್ತಕ ಓದುವುದಿಲ್ಲ. ದೊಡ್ಡ ದೊಡ್ಡ ವಿಚಾರವಾದಿಗಳ ಕಾದಂಬರಿ ಉಂಟು, ಜನಪದೀಯವಾದ ಪಾಡ್ದಾನಗಳಿದ್ದಾವೆ. ಡನ್ನ ಪಾಡ್ದಾನದಲ್ಲಿ ಎಲ್ಲ ನೀವು ಹೇಳಿದ ಹಾಗೆ ಜಾನಪದ ಕಥೆಗಳು ಎಲ್ಲವೂ ಪಾಡ್ದಾನದಲ್ಲಿ. ಯಾಕಂದರೆ ಅದು ನಾವು ನಿರಕ್ಷರ ಕುಕ್ಷಿಗಳು, ಒಂದು ಹೊತ್ತಿನಲ್ಲಿ ನಾವು ಹೆಬ್ಬಿಟ್ಟು ಹಾಕಿದವರು. ಬಾಸಲ್ ಮಿಷನ್ ಅವರು ಈ ಭೂಮಿಗೆ ಬಂದ ನಂತರ ನಮಗೊಂದು ವಿದ್ಯೆ ಕಲೀಲಿಕ್ಕೆ ಅವಕಾಶ ಬಂದದ್ದು. ಆ ನಂತರದ್ದು ಅದು ಕಥೆಯ ಒಂದು 200 ವರ್ಷದ ಇತ್ತಲಾಗೆ ನಾವೆಲ್ಲ ಮುಂಬೈ, ಮದ್ರಾಸ್, ಡೆಲ್ಲಿ, ಇವತ್ತು ಬೇಕಷ್ಟು ಹೊರದೇಶಗಳಿಗೆ ನಮ್ಮವರು ಹೋಗಿದ್ದಾರೆ, ವಿದ್ಯಾವಂತರಾಗಿದ್ದಾರೆ. ಪ್ರತಿ ಮನೆಯಲ್ಲಿ IAS ICSನವರೆಗೆ ಹೋಗುವಂಥ ಒಂದು ಸ್ಥಿತಿಯಲ್ಲಿ ಮಕ್ಕಳು ಬೆಳೆದಿದ್ದಾರೆ. ಆ ಕಾಲ ಹಾಗಲ್ಲ. ಅದು ಜನಪದ. ಆದರೆ ಆ ಜನಪದದಲ್ಲಿ ವಿಶೇಷವಾದಂಥ ಒಂದು ಗುರು ಯಾರು, ಶಿಷ್ಯ ಯಾರು, ಆ ಭಾವನೆ ಇತ್ತು. ನಮ್ಮ ಕಾಲದಲ್ಲಿ ನಾವು ಸಣ್ಣದಿರುವಾಗ ಹೆಣ್ಣು ಮಕ್ಕಳು ಹೀಗೆ ಹಿರಿಯರ ಎದುರಿಗೆ ಕೈಕಾಲು ಹೀಗೆ ಮೇಲೆ ಮಾಡಿ ಗೌರವ, ಅಷ್ಟು ಗೌರವ. ನಾವು ಇವತ್ತಿಗೂ ಅದನ್ನು ನಂಬ್ತೇವೆ. ಇವತ್ತು ಉಂಟು. ಕಾಲು ಹಿಡಿದು ಆಶೀರ್ವಾದ ಮಾಡಿದ ಮಕ್ಕಳು ಹೊರಗೋಗೋದಿಲ್ಲ. ಇದೆಲ್ಲ ಯಾಕೆ? ಆಶೀರ್ವಾದ ಮಾಡಿದ್ರೆ ಏನಾಗ್ತದೆ? ಏನೂ ಆಗೋದಿಲ್ಲ. ಒಮ್ಮೆ ನಿನಗೆ ಒಳ್ಳೆಯದಾಗಲಿ ಮಗ ಅಂತ ಹೇಳಿದರೆ ವಿದ್ಯುತ್ ಸಂಚಾರ ಆದ ಹಾಗೆ ಅವರ ಬದುಕಿನಲ್ಲಿ ಒಳ್ಳೆಯದಾಗ್ತದೆ. ಇದು ನಂಬಿಕೆ ನಂಬಿದವರಿಗೆ ಮಾತ್ರ ಉಂಟು. ಇವತ್ತು ಏನಾಗಿದೆ ಅಂತ ಹೇಳಿದರೆ, ಒಂದು ಕಡೆಯಲ್ಲಿ ವೈದಿಕ ಬಂದು ಇಡೀ ತುಳು ಜಾನಪದವನ್ನು, ಅವರನ್ನು ದೈವಾರಾಧನೆ ಇರಲಿ, ತುಳು ಜಾನಪದ ಇರಲಿ, ವೈದಿಕದ ಪ್ರಭಾವ ಹೆಚ್ಚಿಗೆ ಆಯಿತು. ಯಾಕಂತ ಹೇಳಿದರೆ ಅವರು ಮಾಡುವಂಥ ಈ ಸಾರಿಗೆ ಪರಿಮಳವಂತ ಸ್ವಲ್ಪ ಹೆಚ್ಚಿಗೆ, ನಮ್ಮಲ್ಲಿ ಕಡಿಮೆ. ಅಂದರೆ ಆ ಕೀಳರಿಮೆ ನಮ್ಮಲ್ಲಿ ಬಂದ ಕೂಡಲೇ ಮನುಷ್ಯ ಕೆಡ್ತಾನೆ. ಹೌದು, ಖಂಡಿತ. ಇನ್ನೊಂದು ವಿಷಯ, ಈಗ ಕೇವಲ ದೀಪಾವಳಿ ಅಂದರೆ ಪಟಾಕಿ ಸಿಡಿಸಿ ಸಂಭ್ರಮಿಸುವಂಥದ್ದು ಅಂತ ಆಗ್ಬಿಟ್ಟಿದೆ ಇವಾಗಿನ ಕಾಲದಲ್ಲಿ. ಪಟಾಕಿಯನ್ನ ಸಿಡಿಸಿದ್ರೆ ದೀಪಾವಳಿ ಅವತ್ತು. ಸೊ ಇದು ನಿಜವಾಗಿ ಹಿಂದಿನ ಕಾಲದಲ್ಲಿ ಈ ತರ ಪಟಾಕಿ ಎಲ್ಲಿದ್ದು? ಆ ಪಟಾಕಿ ತರಲಿಕ್ಕೆ ಹಣವೂ ಇಲ್ಲ. ಒಂದು ಇದ್ದರೂ ಅತ್ಯಂತ ಆ ಒಂದು ಈ ಅರೆಮಡಲ್ ಅಂತ ಹೇಳ್ತೇವೆ ನಾವು, ಅರೆಮಡಲ್ನ ಓಲಿ ಉಂಟಲ್ವ, ಅದರ ಓಲಿಯಿಂದ ಮಡಚಿದ ಒಂದು ಈ ಸಣ್ಣ ಪಟಾಕಿ ಒಂದಿತ್ತು. ಅದರಲ್ಲಿ ಹೆಚ್ಚು ಘಾತಕ ಆಗ್ತಿರಲಿಲ್ಲ. ಇಂತಹ ಸಣ್ಣ ಸಣ್ಣ ವಸ್ತುಗಳು ಮಾತ್ರ ಸ್ಫೋಟಕ. ಇವತ್ತು ಮನೆ ಸುಡುವಂತಹ ಸ್ಫೋಟಕಗಳು, ಕಣ್ಣಿಲ್ಲ ಕಾಲಿಲ್ಲ, ಮೊನ್ನೆ ನಾವು ನೋಡ್ತಾ ಇದ್ದೇವೆ. ಕೆಲವು ಮಕ್ಕಳ ಕಣ್ಣು ಹೋಯಿತು. ಇನ್ನು ಸರ್ಕಾರ ನೋಡಿ ಅದಕ್ಕೆ ನಿಯಮಾವಳಿ ತರ್ತಾ ಉಂಟು. ಇದನ್ನು ಸಂಪೂರ್ಣ ನಿಷೇಧ ಮಾಡಿದರೆ ಏನು ಅದ್ರ ಮೇಲೆ ಆಗೋದಿಲ್ಲ. ಆ ಹೊತ್ತಿನಲ್ಲಿ ಹಾಗಲ್ಲ. ಮನೆಯಲ್ಲೇ ಮಾಡಿದ ತಿಂಡಿಗಳು. ಇವತ್ತಿನ ದೀಪಾವಳಿ ಅಂಥದ್ದು ಎಲ್ಲ ಬೇಕರಿಯಲ್ಲಿ ಏನು ಬೇಕರಿಯಲ್ಲಿ ಉಂಟು ಅದನ್ನೇ ತಂದು ತಯಾರಿಸಿದ ತಿಂಡಿಗಳು. ಅದು ಎಷ್ಟು ಜೀವಕ್ಕೆ ಒಳ್ಳೆಯದು. ಇವತ್ತು ನೋಡಿ ಎಲ್ಲ ಅಂಗಡಿಯಲ್ಲಿ ಫ್ರೈ ಫುಡ್ಡು. ಏನು ಅದು ಯಾವ ಎಣ್ಣೆಯಲ್ಲಿ ಕರೆದದ್ದು, ಯಾವ ಕರ್ಮ, ಯಾವುದನ್ನು ನಾವು ಎಲ್ಲ ಅಂಗಡಿಯಲ್ಲಿ ನೇತು ಹಾಕ್ತಾರಲ್ವ, ಅದರ ಮೇಲೆ ಮಕ್ಕಳದ್ದು ದೃಷ್ಟಿ. ಎಲ್ಲಿ ಹೆಚ್ಚು ಜಾಹೀರಾತಿನಲ್ಲಿ ಬರ್ತದೆ ಅದೇ ಮಕ್ಕಳಿಗೆ ಬೇಕು, ಅದನ್ನೇ ಮಕ್ಕಳು ಬೇಕು. ನೀವು ಹೇಳಿದರೂ ಮಕ್ಕಳು ಕೇಳುವುದಿಲ್ಲ, ಹಿರಿಯರು ಹೇಳಿದರೂ ಮಕ್ಕಳು ಕೇಳುವುದಿಲ್ಲ. ಮಕ್ಕಳನ್ನು ಓಲೈಸಬೇಕು. ಯಾಕೆಂತ ಹೇಳಿದರೆ ಒಬ್ಬಳು ತಾಯಿ ಒಬ್ಬ 14 ವರ್ಷದ ಮಗನಿಗೆ ಗಟ್ಟಿಯಾಗಿ ತಂದೆ ತಾಯಿ ಜೋರು ಮಾಡಲಿಕ್ಕೂ ಹೆದರ್ತಾರೆ. ಯಾಕೆಂದರೆ ಅವ ಫ್ಯಾನಿಗೆ ಹಗ್ಗ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಇವತ್ತು. ಅಂದರೆ ಅತಂತ್ರವಾದಂಥ ಪರಿಸ್ಥಿತಿ ಇವತ್ತು. ಸೈಕೆಟ್ರಿಕ್ ಡಿಪಾರ್ಟ್ಮೆಂಟ್, ಮನಃಶಾಸ್ತ್ರಜ್ಞರ ಆ ಒಂದು ವಿಭಾಗ ತೆರೆದದ್ದೇ ಆ ಕಾರಣಕ್ಕಾಗಿ. ಇವತ್ತು ಆಗಿದೆ. ಯಾಕಂತ ಹೇಳಿದರೆ ಎಲ್ರಿಗೂ ವಾಕ್ ಸ್ವಾತಂತ್ರ್ಯ ಉಂಟು, ಮಕ್ಕಳಿಗೆ ಸ್ವಾತಂತ್ರ್ಯ ಉಂಟು, ಎಲ್ರಿಗೂ ಸ್ವಾತಂತ್ರ್ಯ ಉಂಟು. ಹಿರಿಯರು ಪೆಟ್ಟು ಹೊಡೆಯಲಿಕ್ಕಿಲ್ಲ, ಉಪಾಧ್ಯಾಯರು ಪೆಟ್ಟು ಹೊಡೆಯಲಿಕ್ಕಿಲ್ಲ. ನಾನು ಹೇಳೋದು ಬದಲಾವಣೆ ಅಂತೇಳಿ ಅದೇ. ಆದರೆ ಸಂಸ್ಕೃತಿ ಎಲ್ಲಿ ಉಳಿಯುವುದು, ಜಾನಪದ ಎಲ್ಲಿ ಉಳಿಯುವುದು? ಹೌದು. ಇನ್ನೊಂದು ವಿಷಯ, ಈಗ ದೀಪಾವಳಿ ಸಂದರ್ಭದಲ್ಲಿ ಹಣತೆಯನ್ನ ಇಟ್ಟು ದೀಪವನ್ನ ಬೆಳಗಿಸ್ತಾರೆ. ಈಗ ಕೆಲವೊಬ್ರು ಈಗಿನ ಕಾಲದಲ್ಲಿ ಮತ್ತೆ ಹಣತೆಯನ್ನು ಇಡುವಂಥ ಪದ್ಧತಿ ಮತ್ತೆ ಜಾರಿಗೆ ಬಂತು. ಒಂದು ಸ್ವಲ್ಪ ಟೈಮ್ ಹಿಂದೆ ಕ್ಯಾಂಡಲ್ಗಳನ್ನ ಹಚ್ಚಿ ದೀಪಾವಳಿಯನ್ನು ಆಚರಣೆ ಮಾಡ್ತಾ ಇದ್ರು. ಆದರೆ ಈ ಹಣತೆಯನ್ನು ಹಚ್ಚಿ ಒಂದು ದೀಪವನ್ನು ಬೆಳಗಿಸೋದು ಎಷ್ಟರ ಮಟ್ಟಿಗೆ ಅದು ಉಜ್ವಲ ಆಗುತ್ತೆ ಅಥವಾ ಅದರಲ್ಲಿ ಆ ತೂಕ ಇರುತ್ತೆ ಅನ್ನುವಂಥದ್ದು. ನೋಡಿ, ಸಾಲು ದೀಪಗಳನ್ನು ಇವತ್ತು ಹಣತೆ ಹಚ್ಚೋದಿಲ್ಲ, ಕ್ಯಾಂಡಲ್ ಹಚ್ತಾರೆ, ತಪ್ಪು ಅಂತ ಹೇಳಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ. ನನ್ನ ದೃಷ್ಟಿಯಲ್ಲಿ ನೋಡಿ, ಒಂದು ಎಳ್ಳೆಣ್ಣೆ ಹಾಕಿ ಸಾಲು ಹಣತೆಗಳನ್ನು ಹೊತ್ತಿಸಿದರೆ ಅದರ ಬೆಳಕಿನ ಒಂದು ಸೌಂದರ್ಯ ನೋಡಿ, ಮನಸ್ಸಿಗೆ ಉಲ್ಲಾಸ ಕೊಡುವಂಥ ಒಂದು. ಎರಡನೇದಾಗಿ ಅಲ್ಲಿಂದ ಬರುವಂಥ ಹೊಗೆ ಯಾವುದೇ ಒಂದು ಆರೋಗ್ಯಕ್ಕೆ ಹಾನಿಕಾರಕ ಅಲ್ಲ. ಕೆಮಿಕಲ್ ಮಿಶ್ರಣ ಇಲ್ಲ. ಎಳ್ಳೆಣ್ಣೆಯಲ್ಲಾಗಲಿ ಒಳ್ಳೆ ಎಣ್ಣೆಗಳು ಅದು ಕೂಡ ವಿಶೇಷವಾಗಿ ಎಳ್ಳೆಣ್ಣೆ, ತೈಲದೀಪ. ಆ ತೈಲದೀಪದಲ್ಲಿ ಬರುವಂಥ ಆಸ್ವಾದನೆ ಉಂಟಲ್ವ, ಅದು ಕೂಡ ನಮ್ಮ ದೇಹಕ್ಕೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಅದು ಎರಡನೇದಾಯಿತು. ಯಾವುದೇ ನಷ್ಟ ಇಲ್ಲ. ಮಣ್ಣಿನ ಹಣತೆ ಉಂಟಲ್ವ, ಅದು ಒಂದು ಆರೋಗ್ಯವರ್ಧಕ. ಮಣ್ಣಿನ ಹಣತೆಯಲ್ಲೆಲ್ಲ ಮಣ್ಣಿನ ಪಾತ್ರೆಯಲ್ಲಿ, ಆವೆ ಮಣ್ಣಿನ ಪಾತ್ರೆಯಲ್ಲಿ ನೀವು ಯಾವುದೇ ಆಹಾರ ತಯಾರು ಮಾಡಿ ಉಂಡ್ರೂ ನಮಗೆ ಆರೋಗ್ಯವರ್ಧಕವೇ, ಅದರಲ್ಲಿ ಯಾವುದೇ ತೊಂದರೆ ಇಲ್ಲ.
ಈ ಹಣತೆ ಈಗ ಕ್ಯಾಂಡ್ಲ್ ನಾವು ಈಗಿನ ಬರ್ತಡೇ ದೊಡ್ಡ ಹೋಟೆಲ್ನಲ್ಲಿ ಹಾಕಿದ್ರು 40 ದಿವಸದ ಬರ್ತಡೇ ಅಂತ ಹೇಳಿದ್ರೆ 40 ಕ್ಯಾಂಡ್ಲನ್ನು ಮೊದಲು ನಂದಿಸುವುದು. ನಮ್ಮ ಸಂಸ್ಕೃತಿ ನಂದಿಸುವುದಲ್ಲ, ಅದು ತುಳುವ ಸಂಸ್ಕೃತಿಯಲ್ಲಿ ವೈದಿಕ ನಂದಿಸುವುದಲ್ಲ, ನಾವು ಬೆಳಗಿಸುವುದು. ನಾವು ಹೋದಲ್ಲಿ ಅದನ್ನು ನಂತರಿಗೆ ಬಿಡುವುದಿಲ್ಲ. ಅದು ಹಾಗೇ ಇರಲಿ, ಅಥವಾ ಒಂದೇ ದೀಪ ಹಚ್ಚಿ ಸಾಕು, ಒಂದೇ ಹಣತೆಯಲ್ಲಿ ದೀಪ ಹಚ್ಚಿ ಸಾಕು. ಇದು ಉಜ್ವಲ. ಅಂದರೆ ದೀಪ ಹಚ್ಚಿದ ಕೂಡಲೇ ಒಳಗಿನ ಕತ್ತಲೆ ದೂರ ಆಗ್ತದೆ, ಮಾನಸಿಕವಾದಂತಹ ಜಂಜಾಟ ದೂರ ಆಗ್ತದೆ. ನಾವೀಗ ನಿಮ್ಮ ಅನ್ನುವಂತಹ ಕ್ಯಾಮರಾದಲ್ಲಿ ಇಡೀ ಲೋಕವನ್ನು ಕಾಣಬಹುದು. ನೀವು ಕಣ್ಣು ಮುಚ್ಚಿಕೊಂಡು ಧ್ಯಾನಾಸಕ್ತರಾಗಿದ್ದರೆ ಅಥವಾ ಬೇರೆ ಯಾವುದೇ ಕೈಂಕರ್ಯದಲ್ಲಿದ್ದರೆ ಮನಸ್ಸು ಒಳಗೆ ಹೋಗ್ತದೆ. ಆವಾಗ ನಿಮ್ಮ ಕ್ರಿಯಾಶಕ್ತಿ ಇನ್ನಷ್ಟು ಉಜ್ವಲ ಆಗ್ತದೆ. ಯಾಕೆಂದರೆ ಮನಸ್ಸು ಒಳಗೆ ಹೋದ ಕೂಡಲೇ ಒಳಗಿನ ವಿಚಾರಗಳನ್ನು, ಅಂದರೆ ಧ್ಯಾನಾಸಕ್ತ ಯಾಕೆ ಮೌನನಾಗಿರುವುದು, ಒಳಗಿನ ವಿಚಾರಗಳು ಮತ್ತಷ್ಟು ಬಂದು ಅವನು ಸೇರಿಬಿಡ್ತದೆ. ಓಕೆ, ಈಗ ಸರ್ ಕೇವಲ ದೀಪಾವಳಿ ಅಂತಲ್ಲ, ಬೇರೆ ಹಬ್ಬಗಳು ವರ್ಷ ಪೂರ್ತಿ ಬರ್ತಾ ಇರುತ್ತೆ. ಆ ಪ್ರತಿಯೊಂದು ಹಬ್ಬಗಳಿಗೂ ಜಾನಪದವಾದಂಥ ಒಂದು ಟಚ್ ಇರುತ್ತಲ್ವಾ? ಸೊ ಇಂತಹ ಒಂದು ಆಚರಣೆಗಳು ಯಾವಾಗದಿಂದ ಆರಂಭಗೊಂಡಿತ್ತಂದ್ರೆ ಯಾವುದಕ್ಕೆ ಅನುಸಾರವಾಗಿ ಏನಾದ್ರೂ ಒಂದು ಆಧಾರ ಇಟ್ಕೊಂಡು ಹಬ್ಬಗಳು ಆಚರಣೆ ಆಗುತ್ತೆ. ಸೊ ಈ ದೀಪಾವಳಿ ಅನ್ನುವಂಥದ್ದು ಯಾವ ಆಧಾರವನ್ನು ಈಗ ಬಲಿಚಕ್ರವರ್ತಿ ಅದು ಕತೆ ಹೇಳಿದ್ರಿ, ಆದ್ರೆ ಅದು ಬಿಟ್ಟು ಬೇರೆ ಏನಾದ್ರೂ ಜಾನಪದೀಯ ಒಂದು ನಿಲುವಿಗಾಗಿ ಅಥವಾ ನಾವು ಉಳಿಸಬೇಕಾಗಿ ಈ ರೀತಿಯ ಹಬ್ಬಗಳು ಬರ್ತಾ ಇದೆಯಾ ಹೇಗೆ ಅಂತ ನೋಡಿ. ಜನಪದೀಯರ ವಿಚಾರದಲ್ಲಿ ಹೇಳುವಾಗ ಸಾವಿರ ವರ್ಷದ ಇತಿಹಾಸ ಬರೆದಿಟ್ಟದಿಲ್ಲ. ಅದು ದುರಂತ ನಮ್ಮ ಪಾಲಿಗೆ, ನಮ್ಮ ತುಳುವರ ಪಾಲಿಗೆ. ತುಳುನಾಡಿನಲ್ಲಿ ನಾವು ಕೃಷಿ ಸಂಸ್ಕೃತಿಯವರ ಆದ್ದರಿಂದ ನಮಗೆ ಉಣ್ಲಿಕ್ಕೆ ಅನ್ನ ಬೇಕು, ಭತ್ತ, ಗದ್ದೆಯಲ್ಲಿ ನಾವು ಗೇಯ್ದರೆ ಮಾತ್ರ. ಇವತ್ತು ಎಲ್ಲಿಂದಲೂ ಬರ್ತದೆ ನಮಗೆ ಅದರ ಮಹತ್ವವೇ ಗೊತ್ತಿಲ್ಲ. ಆದ್ದರಿಂದ ಈ ಗದ್ದೆಯನ್ನು ಪೂಜೆ ಮಾಡುವಂಥ ಒಂದು ದೊಡ್ಡ ಹಬ್ಬವೇ ದೀಪಾವಳಿ. ಪ್ರಕೃತಿಯನ್ನು ಆರಾಧನೆ, ನಾವು ಕೃಷಿ ಸಂಸ್ಕೃತಿಯವರು ನಾವು ಪ್ರಕೃತಿಯನ್ನೇ ಪೂಜೆ ಮಾಡೋದು. ಈ ಪ್ರಕೃತಿ ಪೂಜೆಯ ಆರಾಧನೆಯ ಒಂದು ಅಂಶವೇ ದೀಪಾವಳಿಯಲ್ಲಿ ನೋಡಿ, ಗೋವುಗಳನ್ನು ಪೂಜೆ ಮಾಡ್ತೇವೆ ನಾವು. ಯಾಕೆ? ಕೃಷಿಗೆ ಉಪಯೋಗ ಆಗುವಂಥ ವಸ್ತುಗಳು. ಮೊದಲನೇ ದಿವಸ ನೊಗ ನೇಗಿಲುಗಳನ್ನು ತಂದು ನಾವು ಪೂಜೆ ಮಾಡ್ತೇವೆ. ಅದು ಕೂಡ ಕೃಷಿ ಸಂಸ್ಕೃತಿಯ ಬೆನ್ನೆಲುಬು ನಾವು ಮಾಡೋದು. ಇದೆಲ್ಲ ಅನ್ನವನ್ನು ಭತ್ತವನ್ನು ದೊಡ್ಡ ಭತ್ತದ ರಾಶಿಯಲ್ಲಿ ಇರ್ತದೆ, ಅಲ್ಲಿಗೆ ಹೂ ಹಾಕಿ, ಅಲ್ಲಿಗೆ ಈ ತುಡರು ತೋಜವನಂತ ಉಂಟು, ತುಡರಂತ ಅಲ್ಲಿಗೆ ಸೊಡರು ತೋರಿಸುವುದು ಬೆಳಕಿನ ಇದನ್ನು. ಅಂದರೆ ಅನ್ನದಾತೆಯಾದಂತಹ ಧನಲಕ್ಷ್ಮಿ ಅದು ಕದಿರು ಕಟ್ಟುವ ಹಬ್ಬವೂ ಅದೇ. ಅದನ್ನು ಕೃಷಿ ಸಂಸ್ಕೃತಿಯ ನಮ್ಮ ಜನ ಗೋವುಗಳನ್ನು, ಭೂಮಿಯನ್ನು, ನೊಗನೇಗಿಲನ್ನು, ಎಲ್ಲವನ್ನು ಭೂಮಿಯನ್ನು ಪೂಜೆ ಮಾಡ್ತೇವೆ. ಇದು ಆ ಕಾಲದಿಂದ ಬಂದದ್ದು. ಓಕೆ ಸರ್, ನಿಮ್ಮ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೇನೆ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ವಿರಾಮ. ತುಳಸಿ ಪೂಜೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರಿಗಾಗಲೇ ದೀಪಾವಳಿ ಹಬ್ಬ ಜೊತೆಗೆ ಜಾನಪದವಾಗಿ ಯಾವ ಥರ ಅದು ಉಳಿಸ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ಕೊಂಡು ಬಂದಿದ್ವಿ. ಇನ್ನು ಈ ಹಬ್ಬಗಳು ಇವಾಗ ಅಂದರೆ ಕೆಲವೊಬ್ಬರು ತಮ್ಮ ಒಂದು ಸ್ವಾರ್ಥಕ್ಕಾಗಿರ್ಬೋದು ಅಥವಾ ಶೋ ಆಫ್ ಅಂತೀವಿ, ಅಂದರೆ ತಮ್ಮ ಆಡಂಬರತೆಯನ್ನು ತೋರಿಸ್ಕೊಳ್ಳೋಕ್ಕೆ ಆಚರಣೆ ಮಾಡ್ತಾರೆ. ಇದು ಯಾವ ರೀತಿ ಅಂತ ನೋಡಿ. ಒಂದು ಹೊತ್ತಿನಲ್ಲಿ ನಮ್ಮವರು, ನಾನು ಮೊದಲು ಹೇಳಿದೆ, ಕೂಡು ಕುಟುಂಬದ ಬದುಕಿನಲ್ಲಿ ಎಲ್ಲವೂ ಅಪ್ಯಾಯಮಾನ, ಸ್ವೀಕಾರಾರ್ಹ. ಕ್ರಮೇಣ ಕುಟುಂಬದಲ್ಲಿ ನಾನು, ನನ್ನ ಹೆಂಡತಿ, ನನಗೊಂದು ಮಗು, 2 ಮಕ್ಕಳು. ಆವಾಗ ಸಂಕುಚಿತ ಮನೋಭಾವನೆ ಕ್ರಮೇಣ ಹೆಚ್ಚಾಗ್ತಾ ಹೋಯಿತು. ಆವಾಗ ಸ್ವಾರ್ಥವು ಬೆಳೆಯುತ್ತಾ ಬಂತು. ಮೊದಲು ಹಾಗಲ್ಲ. ನಾವು ಕೂಡು ಕುಟುಂಬ ಅಂತ ಹೇಳಿದರೆ ತರೆಕೆ ತಮ್ಮಲೆ ಅಂತ ಹೇಳ್ತೇವೆ ನಾವು ತುಳುವಿನಲ್ಲಿ. ಸೋದರ ಮಾವ. ನಮ್ಮ ತಂದೆ ಇರುವುದು ಎಲ್ಲಿ? 4 ಮಕ್ಕಳ ತಂದೆ ಇರುವುದು ತನ್ನ ಮನೆಯಲ್ಲಿ, ತಾಯಿ ಇರುವುದು ತಾನು ಹುಟ್ಟಿದ ಮನೆಯಲ್ಲಿ. ಈಗ ಹಾಗಲ್ಲ. ಒಂದು ಹೆಣ್ಣು ಮಗಳು ಮದುವೆಯಾದ ನಂತರ ಶಾಶ್ವತವಾಗಿ ಅವಳ ಬದುಕು ಗಂಡನ ಮನೆಯಲ್ಲಿ. ಅವಳಿಗೆ ತಾಯಿ ಮನೆ ಅಂತ ಹೇಳುವುದು ಇರುವುದಿಲ್ಲ. ಕೆಲವು ಹೊತ್ತಿನಲ್ಲಿ ಮಕ್ಕಳು ಮದುವೆ ಮಾಡಿಕೊಟ್ರೆ, ಅಣ್ಣನಿಗೆ ಮತ್ತೆ ಸಂಸಾರದಲ್ಲಿ ಅವಳು ಬಂದು ಹೋಗ್ಬೋದು, ಶಾಶ್ವತವಾಗಿ ಉಳಿಯುವುದಿಲ್ಲ. ಹೆಣ್ಣು ಮಕ್ಕಳು ಹಾಗಲ್ಲ ಮೊದಲಿನ ಸಂಸಾರದಲ್ಲಿ. ಆವಾಗ ಆ ಅಕರಾಸ್ತೆ, ಅಪ್ಯಾಯಮಾನತೆ ಅದನ್ನು ಸಂದು ತುಂಡಾಗದಂಥ ರೀತಿಯಲ್ಲಿ ಜೋಡಿಸಲ್ಪಡುತ್ತಿತ್ತು ಆ ಕಾಲದಲ್ಲಿ. ಈಗ ಹಾಗಲ್ಲ. ಅವರು ಈಗಿನ ಮಕ್ಕಳು ಶೋಕ್ಕಾಗಿ, ಅಹಂಭಾವಕ್ಕಾಗಿ, ಪ್ರತಿಷ್ಠೆ ಬೆಳೆಸುವುದಕ್ಕಾಗಿ ಅಂಥೇಳಿ ಇರ್ಬೋದು. ಅದು ಸರಿಯಲ್ಲ. ಅದು ತಾನಾಗಿ ಆ ಕುಟುಂಬ ವ್ಯವಸ್ಥೆಯಲ್ಲಿ ಸಂಕುಚಿತ ಬಂದಾಗ ನೋಡಿ, ವಿಶಾಲವೂ ವಿಸ್ತಾರವಾದಂಥ ಆಕಾಶ ಒಂದು ಮಡಿಕೆಯ ಒಳಗೆ ತಂದಾವಾಗ ಅದು ಅವಕಾಶದೊಳಗೆ ಬರ್ತದೆ. ಅದೇ ಒಂದು ಕಾರಣ.
ಈ ಹಬ್ಬಗಳೆಲ್ಲ ಇಷ್ಟು ವಿಸ್ತಾರವಾಗಿ ಇರಲಿಕ್ಕೆ ಆ ಕಾಲದಲ್ಲಿ ಒಂದು ಅರ್ಥ ಇತ್ತು. ಯಾಕಂದರೆ ಎಲ್ಲ ಎಲ್ಲಿ ನೀವು ಕಣ್ಣು ತೋರುವಷ್ಟು ಭತ್ತದ ಗದ್ದೆಗಳು, ನಾಟಿಯಾದ ಗದ್ದೆಗಳು, ಅಥವಾ ಎಲ್ಲಿ ನೋಡಿದರೂ ಕೃಷಿಕ ಮನೆತನಗಳು, ದೊಡ್ಡ ದೊಡ್ಡ ಬೈಹುಲ್ಲಿನ ಮೂಟೆಗಳು, ಅದು ಸಿರಿತುಪ್ಪೆ ಅಂತ ಹೇಳ್ತೇವೆ ನಾವು, ಕಣಜ, ದೊಡ್ಡ ದೊಡ್ಡ ಜೋಡು ಸಿರಿತುಪ್ಪೆಗಳು, ಹಟ್ಟಿ ತುಂಬ ರಾಸುಗಳು, ಕಾಲ್ನಡೆಗಳು, ಇದೆಲ್ಲ ಇರುವಂತಹ ಒಂದು ಕಾಲವೇ ಬೇರೆ. ಇವತ್ತು ಸಣ್ಣ ಸಣ್ಣ ಫ್ಲ್ಯಾಟುಗಳು, 2 ರೂಮ್ ಕಿಚನ್ 3 ರೂಮ್ ಕಿಚನ್, ಆ ಸಂಸ್ಕೃತಿಗೆ ಬಂದಾಗ ಮನೆಗೆ ಬಂದು ನೀವು ಬಾಗಿಲಾದ ನಂತರ ಹೊರಗಿನವರಿಗೆ ಮನೆಯಲ್ಲಿ ಏನು ಹೆಣ ಬಿದ್ದರೂ 4 ದಿವಸ ನಂತರ ಗೊತ್ತಾಗೋದು. ಮೊದಲು ಹಾಗಲ್ಲ ಎಲ್ಲರೂ ಪಾಲು ಮಾಡಿ ತಿನ್ನುವಂಥ ಕಾಲ. ದೀಪಾವಳಿ ಹಬ್ಬದ ಮರುದಿವಸ ಒಂದು ಮುಳ್ಳ ಮೂಟೆ ಅಂತೇಳಿ ಇತ್ತು. ಮುಳ್ಳನ್ನೆಲ್ಲ ಊರಿನ ಮುಳ್ಳನ್ನೆಲ್ಲ ಒಟ್ಟು ಮಾಡಿಕೊಂಡು ದೀಪಾವಳಿಯ 3ನೇ ದಿವಸದ ಹಬ್ಬ ಗೋವುಗಳ ಹಬ್ಬ. ಗೋವುಗಳನ್ನು ಸಂಪೂರ್ಣವಾಗಿ ಅದನ್ನು ಮೀಸಿ ಅಲಂಕಾರ ಮಾಡಿ ಆ ಗೋವುಗಳಿಗೆ ತಿನ್ನಿಸಿ ವಿಶ್ರಾಂತಿ ಆ 3 ದಿವಸ. ಆ ದಿವಸ ಎಲ್ಲ ಬೇಕಷ್ಟು ಜನರಿಗೆ ಸ್ವತಂತ್ರ, ಯಾವುದೇ ಕೆಲಸ ಮಾಡಲಿಕ್ಕಿಲ್ಲ. 3 ದಿವಸ ಹಬ್ಬದಲ್ಲಿ ಬೇಕಷ್ಟು ತಿನ್ನುವುದು, ತಿರುಗೋದು, ಮಕ್ಕಳಿಗೆ ಹೊಡೆಯಲಿಕ್ಕಿಲ್ಲ, ಹಾಗಿತ್ತು ಆ ದಿವಸ. ಇವತ್ತು ನಮ್ಮ ಕೇಂದ್ರ ಸರ್ಕಾರ ಹೇಳ್ತಾರೆ ಸ್ವಚ್ಛತಾ ದಿನ ಅಂತ. ನಮ್ಮ ಕಾಲದಲ್ಲಿ ಹಳ್ಳಿಯಲ್ಲಿ 1000 ವರ್ಷದ ಮೊದಲು ಸ್ವಚ್ಛತಾ ದಿನ ಮಾಡ್ತಾಯಿದ್ರು. ಯಾಕೆ? ಊರಿನಲ್ಲಿ ಇದ್ದೆಲ್ಲ ಮುಳ್ಳು ಗಂಟಿ ಎಲ್ಲ ಏನುಂಟು ಕಸ ಎಲ್ಲವನ್ನು ತಂದು ಊರ ಮೈದಾನದಲ್ಲಿ ರಾಶಿ ಹಾಕಿ ಮುಳ್ಳ ಮೂಟೆ ಮಾಡಿ ಊರವರ ಸಮಕ್ಷಮದಲ್ಲಿ ಪದ ಹಾಡುವುದು, ಕುಡಿಯುವುದು, ಅಲ್ಲಿ ಬೆಂಕಿ ಕೊಡುವುದು. ಇದು ಒಂದು ಶಿಬಿರಾಗ್ನಿಯ ಥರದಲ್ಲಿ ಇತ್ತು. ಅದೊಂದು ನಿರ್ಮಲ ಮಾಡುವಂಥ ಕ್ರಮ ಇತ್ತು. ಇವತ್ತು ಅದು ಏನಂತ ಹೇಳಿದರೆ ಜನರಿಗೆ ಪುರುಸೊತ್ತಿಲ್ಲ. ಎಲ್ಲರೂ ನೌಕರಿಯಲ್ಲಿರುವವರು, ಇಲ್ಲದಿರೋ ಉದ್ಯೋಗದಲ್ಲಿರುವವರು, ಮನೆಯಲ್ಲಿ ಕೂತು ಉಣ್ಣುವವರು ಅತ್ಯಂತ ಹಿರಿಯರು ಮಾತ್ರ. ಇಲ್ಲದಿದ್ದರೆ ಸ್ಟೇಟ್ಸಿಗೆ ಎಲ್ಲಿಗೆ ಹೋಗ್ತಾರೆ. ಬೇಕಷ್ಟು ಕಾಯಿಲೆಗಳನ್ನು ನಮ್ಮ ಈ ದೇಹದೊಳಗೆ ಬಂದು ಸೇರಿಕೊಳ್ತದೆ. ಇವತ್ತು ಎಂಜಿಯೋಪ್ಲಾಸ್ಟ್ ಎಲ್ಲ ನೋಡಿ. ನಾವೆಲ್ಲ ಮಾಂಸಾಹಾರಿಗಳು, ಮಾಂಸ ತಿನ್ನುವ. ಮೊದಲು ಊರಿನಲ್ಲಿ ಒಂದು ಕೋಳಿ ಇದ್ದರೆ ಅಪ್ರೂವಲ್ ಒಂದು ಕೋಳಿ ಅಂತೇಳಿದ್ರೆ 40 ಜನಕ್ಕೆ ಒಂದು ಕೋಳಿಯ ಪದಾರ್ಥ. ಅದರಲ್ಲಿ ಏನು ಪಾಲು ಸಿಗ್ತದೆ? ಹೆಂಗಸರಂತೂ ಅವರು ದುರ್ಬಲರೇ, ಅವರಿಗೇನು ಸಿಕ್ಕುವುದೇ ಇಲ್ಲ. ಆದರೂ ಮನೆಯ ಮರ್ಯಾದೆ ಯಾರ ಹತ್ರ ಹೇಳಿಕೊಳ್ಳಿಕ್ಕಿಲ್ಲ. ನಮ್ಮಲ್ಲಿ ಕೋಳಿ ಪದಾರ್ಥ ಮಾಡಿದ್ರು ನನಗೆ. ಇವತ್ತು ಹಾಗಲ್ಲ. ಗಂಡ ಹೆಂಡತಿ ಇರುವಾಗ ಫಾರ್ಮಿಂದ ಒಂದು ಕೋಳಿ ತಂದರು, ಅಲ್ಲಿ ನಿರ್ಮಲ ಮಾಡಿ ಕೊಡ್ತಾರೆ. ಕೋಳಿ ಮಾಡಲಿಕ್ಕೆ ಗೊತ್ತಿಲ್ಲ. ಅದರ ಪರಿಣಾಮ ಅಂತೇಳಿ ಸ್ಟಿರಾಯ್ಡ್ ಅನ್ನುವಂಥ ಒಂದು ಇಂಜೆಕ್ಷನ್ ಕೊಡ್ತಾರೆ. ಅದೆಲ್ಲ ನಮ್ಮ ಬಾಡಿಯೊಳಗೆ ಆ ಇಂಜೆಕ್ಷನ್ ಬಂದು ಸೇರಿಬಿಡ್ತದೆ. ನೋಡಿ ಪರಿಣಾಮ ನೋಡಿ. ಎಂಜಿಯೋಪ್ಲಾಸ್ಟ್, ಬೈಪಾಸ್, ಓಪನ್ ಹಾರ್ಟ್ ಸರ್ಜರಿ, ಸ್ಟಂಟ್ ಕೂತ್ಕೊಳ್ಳೋದು. ಅದೊಂದು ಆಸ್ಪತ್ರೆಯವರಿಗೆ ಅದೊಂದು ಸ್ಟಂಟ್ ಆಗಿದೆ. ಈಗ ಮಗ ದುಬೈಲಿದ್ದರೆ ಬರುವವರೆಗೆ ಶೀತಲೀಕರಣದಲ್ಲಿ 8 ದಿವಸ, ಅದಕ್ಕಿಂತ ಮೊದಲು ವೆಂಟಿಲೇಟರ್ನಲ್ಲಿ 8 ದಿವಸ. ಇವತ್ತು ಸುಲಿಯುವುದೇ. ಒಮ್ಮೆ ಆಸ್ಪತ್ರೆಗೆ ಹೋದರೆ ಆಸ್ಪತ್ರೆಯವರು ಕೇಳಿ ನನ್ನ ಮೇಲೆ ಕಲ್ಲು ಎಸೆದ್ರು ನನಗೆ ಬೇಜಾರಿಲ್ಲ. ಇವತ್ತು ಆ ಪರಿಸ್ಥಿತಿ ಆಗಿದೆ ನೋಡಿ. ನಿಮ್ಮ ಸುತ್ತಲಲ್ಲಿ ಒಂದು ಸೌಖ್ಯ ಇಲ್ಲ ಅಂತೇಳಿ ಆಸ್ಪತ್ರೆ ಹೋದರೆ ಹಿಂದೆ ಬರುವುದೇ ಇಲ್ಲ, ಹೆಣವೇ ಬರುವುದು. ಖಂಡಿತ ಆ ಭಾವನೆ ಬಂತು. ಅದೇ ರೀತಿ ಹಿರಿಯರಿಗೆ ಇವತ್ತು ಓಲ್ಡ್ ಏಜ್ ಹೋಮ್, ಇಲ್ಲಿ ಕೂಡ ವೃದ್ಧಾಶ್ರಮ ಶುರುವಾಗಿದೆ. ನಾವು ಅತ್ಯಂತ ಹಳೆಯರಾದರೂ ಕೃಷಿ ಸಂಸ್ಕೃತಿಯಲ್ಲಿ ನಿಮ್ಗೆ ಗೊತ್ತುಂಟ, ಒಂದು ದನ ಪ್ರಾಯ ತಂದರೆ ಒಂದು 10 ವರ್ಷ 15 ವರ್ಷ ಹಾಲು ಕೊಟ್ಟು ಪ್ರಾಯ ತಂದರೆ ಆ ದನವನ್ನು ಯಾರಿಗೂ ಮಾರ್ತಿರಲಿಲ್ಲ, ಅದನ್ನು ಕೊಲ್ತಿರಲಿಲ್ಲ. ಅದು ತೀರಿ ಹೋಗೋರಿಗೆ ಮನೆಯ ಹಟ್ಟಿಯಲ್ಲಿ ಕಟ್ಟಿ ಅದನ್ನು ಮಣ್ಣು ಮಾಡ್ತಿದ್ರು, ಅದನ್ನು ದಫನ ಮಾಡ್ತಿದ್ರು. ಒಂದು ನೇಗಿಲು ಯಾವುದೇ ಕೃಷಿ ಉಪಕರಣ ಗೆದ್ದಲು ತಿಂದು ಅದು ಹೋಗಬೇಕು. ಅದನ್ನು ಯಾವ ರೀತಿಯಲ್ಲಿ ಬೆಂಕಿ ಉಡಿಸ್ಲಿಕ್ಕೆ ಒರಲೆ ಅಂತ ಹೇಳಿಕೊಂಡು ನಾವು ಒಲೆಯಲ್ಲಿ ಇಡಲಿಕ್ಕಿಲ್ಲ. ಅದು ನಮಗೆ ಅನ್ನ ಇಟ್ಟ ದನಿ, ಅದರ ಮೇಲೆ ಅಷ್ಟು ಅಕರಾಸ್ತಿ ಇತ್ತು. ಇದು ಜಾನಪದ. ಓಕೆ, ಇವತ್ತು ಅದರ ಮೇಲೆ ಬೆಲೆ ಇಲ್ಲ. ಹೌದು, ಖಂಡಿತ. ಯಾಕಂದ್ರೆ ಈ ಹಿಂದೆ ಕೂಡು ಕುಟುಂಬ ಇತ್ತು, ಜಾಯಿಂಟ್ ಫ್ಯಾಮಿಲಿ ಇತ್ತು. ಇವಾಗ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದೆ. ಸೊ ಅಂತಹ ಒಂದು ದೀಪಾವಳಿ ಆಗ್ಲಿ, ಯಾವುದೇ ಹಬ್ಬಗಳು ಬಂದ್ರೆ ಎಲ್ಲರೂ ಒಟ್ಟಾಗಿ ಸೇರ್ತಾ ಇದ್ರು. ಇವಾಗ ಕೆಲವೊಂದು ಮನೆಗಳಲ್ಲಿ ಮಾತ್ರ ಇಂತಹ ಒಂದು ಆಚರಣೆಗಳು ನಡೆಯುತ್ತೆ. ಅಂತ ಜಾಯಿಂಟ್ ಫ್ಯಾಮಿಲಿ ಅನ್ನುವಂಥದ್ದೇ ಕಣ್ಮರೆಯಾಗಿದೆ. ಇದಕ್ಕೆ ಮುಖ್ಯ ಕಾರಣ ಏನು? ಯಾಕೆ ಅರಿವಿನ ಪ್ರಾಬ್ಲಮ್ ಅಥವಾ ಬೇರೆ ಏನೋ ಒಂದು ಕೊರತೆಯಿಂದಾಗಿ ಈ ರೀತಿ ಆಗಿದೆ ಅನ್ನುವಂಥದ್ದು? ವಿದ್ಯಾವಂತ ಆದ ಮನುಷ್ಯ, ಬುದ್ಧಿವಂತನ ಜೊತೆಗೆ ಉದ್ಯೋಗಸ್ಥಾದ, ಉದ್ಯಮ ಸಿಕ್ಕಿತು, ಲಕ್ಷಗಟ್ಟಲೆ ಹಣ ಕೈಯಲ್ಲಿ ಬರುವಾಗ ನಾನು ಮಾಡಿದ್ದೆ ಎಲ್ಲವೂ ಮಾವನ ಹತ್ರ ಕೇಳದಿದ್ರೆ ನಡೆಯೋದಿಲ್ಲ. ಮೊದಲಿನ ಕಾಲದಲ್ಲಿ ಹಾಗಲ್ಲ. ಒಂದು ಮನೆಯಲ್ಲಿ ಏನು ಮಾಡಬೇಕಿದ್ರು ಹಿರಿಯರಾದ ಅಜ್ಜ ಕಣ್ಣು ತೋರ್ತದೆ, ಕಿವಿ ಕೇಳ್ತಾರೆ, ಅಷ್ಟಕ್ಕೂ ಅಜ್ಜನ ಹತ್ರ ಕೇಳಿಯೇ ಮನೆಯ 80 ಜನರ ಮದುವೆ ಇರಲಿ ಮಸಣ ಇರಲಿ ಹಿರಿಯರ ಹತ್ರ ಒಂದು ಕೇಳಬೇಕು. 300 ಎಕರೆ ಭೂಮಿ ಇದ್ದರೂ ಪರಭಾರೆ ಮಾಡಲಿಕ್ಕೆ ಅಧಿಕಾರ ಇಲ್ಲ. ನೀವು ಹಿರಿಯ ಹೆಣ್ಣು ಮಗಳಾದರೆ ನೀವು ಒಪ್ಪಬೇಕು ಅದಕ್ಕೆ. ಅದು ಪರಭಾರೆ ಮಾಡಲಿಕ್ಕಿಲ್ಲ. ಒಂದು 10 ಸೆಂಟ್ಸ್ನಲ್ಲಿ ಮನೆ ಕಟ್ಟಿ ಕೂತ್ಕೋ ಅಂತ ಹೇಳ್ತಾರೆ. ಇವತ್ತಿಗೆ ಎಷ್ಟೋ ಉಂಟು. ನಾವು ಮೂಡ್ಲಾಗೆ ಅಥವಾ ತೆಂಕಲಾಗಿ ಹೋದರೆ ಮನೆ ಕಟ್ಟಿಕೊಡು ಅಂತ ಹೇಳ್ತಾರೆ. ಅದನ್ನು ಡಿವೈಡ್ ಮಾಡಲಿಕ್ಕೆ, ಅದನ್ನು ತುಂಡು ಮಾಡಲಿಕ್ಕೆ ಅಧಿಕಾರ ಇಲ್ಲ.
ಇವತ್ತೆಲ್ಲ ಹೋಯಿತು, ಕಾನೂನು ಬಂತು. ಆ ಕಾಲದಲ್ಲಿ ಹಾಗಿತ್ತು. ಹಿರಿಯರ ಹತ್ರ ಕೇಳಬೇಕು, ಹಿರಿಯರ ಎದುರಿಗೆ ಮಾತಾಡಲಿಕ್ಕಿಲ್ಲ. 4 ಮಕ್ಕಳಾದರೂ ಕೂಡ ಅವನಿಗೂ ಬಾರಕೋಲಿನಲ್ಲಿ ಹೊಡಿತಿದ್ರು, ಹೆದರಿಕೆ ಇತ್ತು. ಆಗ ಬೆಳೆದದ್ದನ್ನು ಅನ್ನ ಹಾಕಿದರೆ ಮಾತ್ರ ನಮಗೆ. ಈಗ ಮಗ ಫ್ರೈ ಫುಡ್ ಹೋಟೆಲ್ನಲ್ಲಿ ಸಿಗ್ತದೆ, ಬೇಕಷ್ಟು ಸಿಗ್ತದೆ. ಇವತ್ತು ಐಷಾರಾಮದ ಬದುಕು. ಇವತ್ತು ಒಮ್ಮೆ ನೀವು ಆ ಬದುಕಿಗೆ ಅಲ್ಲಿಗೆ ಅತ್ಲಾಗಿ ಹೋದರೆ ಹಿಂದೆ ಬರಲಿಕ್ಕೆ ಆಗೋದಿಲ್ಲ. ಸುಖ ಸಂಪತ್ತು ಲೋಲುಪತೆ ಉಂಟಲ್ವ. ಇವತ್ತು ಸಣ್ಣ ಮಕ್ಕಳನ್ನು ನೀವು ಕೇಳಿದರೆ ಅವರು ಒಪ್ಪುವುದಿಲ್ಲ. ಯಾಕೆಂತ ಹೇಳಿದರೆ ಲೈಂಗಿಕತೆಯು ಅಲ್ಲಿವರೆಗೆ ಬಂತು. ಯಾರನ್ನು ನೀವು ಇವತ್ತು ಇದಕ್ಕೆ ತಹಬಂದಿಯಲ್ಲಿ ಅಂದರೆ ಕೈ ಒಳಗೆ ಹಿಡಿಯಲಿಕ್ಕೆ ಪ್ರಯತ್ನ ಮಾಡ್ತೀರಿ, ಆಗುವುದಿಲ್ಲ. ಮಗು ಒಂದೇ ಮಗು, ಅದೇ ನಾನು ಹೇಳಿದೆ, 2 ಮಗುವನ್ನು ಇರುವುದಿಲ್ಲ ಅಂತ ಹೇಳಿದರೆ ಒಂದೇ ಮಗುವನ್ನು ಸಾಕಲಿಕ್ಕೆ ಕಷ್ಟ. ಮಗುವನ್ನು ಹೆಚ್ಚು ನಾವೇ ಆವಾಗಲೇ ಅವನನ್ನು ಗದರಿಸಲಿಕ್ಕೆ ನಾವು ಹೆದರ್ತೇವೆ. ಯಾಕೆ? ಏನಾದರೂ ಅಂಟವರ್ಡಾದರೆ ಇಡೀ ನೀವು ಬದುಕೇ, ಒಬ್ಬ ಗಂಡ ಹೆಂಡತಿ ಬದುಕೇ ಸತ್ಯನಾಶ ಆಗಿ ಹೋಗ್ತದೆ. ಯಾಕಂದರೆ ಕೋಟಿಗಟ್ಟಲೆ ಹಣ ಇದ್ದರೂ ಮತ್ತೊಂದು ಮಗು ಇಲ್ಲ, ಮಗುವನ್ನು ಪಡೆಯಬೇಕು ಅನ್ನುವಂಥ ವ್ಯವಸ್ಥೆ ಇಲ್ಲ. ಮೊದಲು ಹಾಗಲ್ಲ. ಆ ಮಗು ಇಷ್ಟು ಸಾಂಸಾರಿಕವಾಗಿ ನಾನು ಈ ಕುಟುಂಬದವ. ಅದು ಬೊಂಬೈ ಹೋಗಲಿ ಮಡ್ರಾಸಿಗೆ ಹೋಗಲಿ, ನೀವು ವಿದ್ಯಾವಂತರಾದರೆ ನಿಮ್ಮನ್ನು ನೋಡಿ ನಾನು ಕಲಿತಿದ್ದೆ, ನಾನು ನಿಮ್ಮ ಹಾಗೆ ಆಗಬೇಕು, ಆ ಛಲ ಇತ್ತು. ಇವತ್ತು ಛಲ ಎಲ್ಲವನ್ನು ನಾಶ ಮಾಡಿದೆ. ಇವತ್ತು ಐಷಾರಾಮದ ಬದುಕಿನಲ್ಲಿ ಸೂಕ್ತ ಯಾರಿಲ್ಲ. ತಾನು ಅನ್ನುವಂಥ ಸ್ವಾರ್ಥ ಬೆಳೆದು ಹೋಯಿತು. ಆದರೆ ಅದರ ಮಧ್ಯದಲ್ಲಿಯೂ ಮರುಭೂಮಿಯಲ್ಲಿಯೂ ನೀರಿನ ಬುಗ್ಗೆ ಎದ್ದ ಹಾಗೆ ಇವತ್ತು ಸಾಂಸ್ಕೃತಿಕ ಲೋಕದಲ್ಲಿ ಕಾಲೇಜಿನ ಮಕ್ಕಳಿರಲಿ, ಹೈಸ್ಕೂಲ್ನ ಮಕ್ಕಳಿರಲಿ, ಸಾಂಸ್ಕೃತಿಕವಾಗಿ ತಮಗದು ಹಿರಿಯರದ್ದು ಏನು ಅಂತ ಬೇಕು ಅನ್ನುವಂಥ ಒಂದು ಕಾಳಜಿ ಇವತ್ತು ಉಂಟು. ತುಂಬ ಸಾಂಸ್ಕೃತಿಕ ಸಂಘಟನೆಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ದೀಪಾವಳಿ ಆಚರಣೆ ಮಾಡ್ತಾರೆ. ಎಲ್ಲ ಅವರನ್ನು ಕರೀತಾರೆ, ಕ್ರೈಸ್ತರನ್ನು, ಸಾಹೇಬರನ್ನು ಎಲ್ಲರನ್ನು ಕರೆದು ದೀಪಾವಳಿ ಆಚರಣೆ ಮಾಡ್ತಾರೆ. ಅದನ್ನು ಪ್ರಾಯೋಗಿಕವಾಗಿ ನಮ್ಮಂಥವರನ್ನು ಕರೀತಾರೆ. ಆಟಿಡೊಂಜಿ ದಿನ ಬರ್ತದೆ, ಬೇರೆ ಬೇರೆ ಹೊತ್ತಿನಲ್ಲಿ ಬರ್ತದೆ. ಇದನ್ನು ಪ್ರಾಯೋಗಿಕವಾಗಿ ಮಾಡಿ ಜನರಿಗೆ ತೋರಿಸ್ತಾರೆ. ಅದನ್ನಾದರೂ ಒಪ್ಪಿಕೊಳ್ಳುವ ಅಷ್ಟಾದರೂ ನಮ್ಮ ಮಕ್ಕಳಿಗೆ ಮೊದಲು ಹೀಗಿತ್ತು, ನಾವು ಹೀಗಿತ್ತು. ಒಂದು ತಾಯಿ ಇವತ್ತು ಒಂದು ಹೆಣ್ಣು ಮಗಳು ಒಂದು ಸ್ವಲ್ಪ ಅನುಕೂಲ ಇದ್ದವರ ಅವಳ ಹತ್ರ 100 ಸೀರೆ ಉಂಟು. ತಮ್ಮ ಗಮನಕ್ಕೆ 100 ಸೀರೆ ಉಂಟು. ಅದೇ ಅವಳ ಅಜ್ಜಿಯ ಕಾಲದಲ್ಲಿ ಒಂದು ಸೀರೆಯನ್ನು ಕೆರೆಯ ಬದಿಗೆ ಹೋಗಿ ಅರ್ಧವನ್ನು ಒಗೆದು ಅರ್ಧವನ್ನು ಮುಳ್ಳಿ ಕಟ್ಟಿ ಅದು ಒಣಗುವವರೆಗೆ ಕೂತು ನಂತರ ಅರ್ಧವನ್ನು ಒಗೆಯುವಂತಹ ಕಾಲ ಇತ್ತು. ಒಂದೇ ಸೀರೆ ಇದ್ದದ್ದು. ಮನೆತನದಲ್ಲಿ ಅಷ್ಟು ತಂದು ಕೊಡಲಿಕ್ಕೂ ಆರ್ಥಿಕವಾಗಿ ಸಾಮರ್ಥ್ಯ ಇರಲಿಲ್ಲ. ಆವಾಗ ಕೌಟುಂಬಿಕವಾಗಿ ನಾವು ಶ್ರೇಷ್ಠವಾದ ಮನೋಮಟ್ಟದಲ್ಲಿ ಇತ್ತು. ಇವತ್ತು ತಾನಾಗಿ ಮನುಷ್ಯನ ಹತ್ರ ಹಣ ಆದ ಕೂಡಲೇ ಅದನ್ನು ಹೇಗೆ ಖರ್ಚು ಮಾಡುವುದು ಅಂತೇಳಿ ತಲೆನೋವಾಗ್ತದೆ. ಓಕೆ ಸರ್, ಇವಾಗ ಜಾನಪದ ಉಳಿಸ್ಬೇಕಂದ್ರೆ ಏನು ಮಾಡಬೇಕು? ಯಾಕಂದರೆ ನೀವು ಈಗಲೇ ಹೇಳಿದ್ರಿ, ಐಷಾರಾಮಿ ಬದುಕಿನತ್ತ ಕಾಲಿಟ್ರೆ ಮತ್ತೆ ಹಿಂದ್ಗಡೆ ಬರಲಿಕ್ಕೆ ಆಗಲ್ಲ ಅನ್ನುವ ಮಾತನ್ನು. ಸೊ ಆ ನೆಲೆಯಲ್ಲಿ ಒಂದು ಜಾನಪದವನ್ನು ಯಾವ ರೀತಿ ಉಳಿಸ್ಕೊಂಡು ಬರಬೇಕು, ಜಾನಪದ ಮುಂದಿನ ಜನಾಂಗಕ್ಕೂ ಯಾವ ರೀತಿ ಅದು ಇದೆ, ಜಾನಪದ ನೆಲೆಯಲ್ಲಿ ಇಂಥ ಆಚರಣೆಗಳಿತ್ತು, ಈ ಥರ ಪದ್ಧತಿಗಳಿತ್ತು ಅಂತ ಗೊತ್ತಾಗಬೇಕಾದ್ರೆ ಅದನ್ನು ಉಳಿಸಲೇಬೇಕಾಗತ್ತೆ. ಸೊ ಅದನ್ನು ಯಾವ ಥರ ಉಳಿಸ್ಬೇಕು? ಪ್ರತಿ ಮನೆಯಲ್ಲಿ 30 ವರ್ಷಕ್ಕಿಂತ ಹೆಚ್ಚಿನ ತಾಯಿ ಇರಲಿ, ತಂದೆ ಇರಲಿ, ಅಣ್ಣ ಇರಲಿ, ಅಕ್ಕ ಇರಲಿ, ಅವರು ಕನಿಷ್ಠ ಮಕ್ಕಳಿಗೆ ಗಂಜಿ ಊಟ ಏನು ಅಂತ ಹೇಳಿದರೆ ಪರಿಚಯ ಮಾಡಿಕೊಳ್ಬೇಕು. ಮನೆಯಲ್ಲಿ ದೋಸೆ ಇಡ್ಲಿ ಮಾಡೋದು ಹೇಗಂತ ಹೇಳಿದರೆ ಎಲ್ಲವನ್ನು ಅಂಗಡಿಯಲ್ಲಿ ತಂದು ತಿನ್ನಲಿಕ್ಕೆ ಹಾಕೋದು ಅಲ್ಲ. ಮಕ್ಕಳಿಗೆ ಸ್ವಲ್ಪ ಎಳವೇ ಇಲ್ಲಿ ನೋಡಿ, ಮಹಿಳೆಯರು ತಾಯಂದಿರೇ ಶ್ರೇಷ್ಠರಾದಂಥ ಈ ಬದಲಾವಣೆಗೆ ಅವರೇ ಶ್ರೇಷ್ಠ. ಯಾಕೆಂದರೆ ಮಕ್ಕಳಿಗೆ ತಾಯಿ ಮಗ ಅವೇನು ತಿನ್ನು ಮಗ, ಅವು ಎಡ್ಡ ಮಗ, ತಿಮರದ ಚಟ್ನಿ ಮಗ, ಒಳ್ಳೆಯದ ಕೊಡಿತ ಮರ್ದ ಮಗ, ಇಟ್ಟೆಯ್ದ ಕೊಡಿತ ಮರ್ದ ಮಗ, ಇದನ್ನೆಲ್ಲ ತಾಯಂದಿರು ಪರಿಚಯ ಮಾಡಿಕೊಡಬೇಕು. ಆ ಎಳವೆಯಲ್ಲಿ ಕಲಿತಂಥ ಮೆತ್ತದ ಗಂಜಿ ಯಾವಾಗ ಉಂಡರೂ ಶ್ರೇಷ್ಠವೇ. ಅದು ನಿಜವಾಗಿ ಹೆಣ್ಣು ಮಕ್ಕಳಿಗೆ ದೈಹಿಕವಾಗಿ ಅವರ ಬೆಳವಣಿಗೆಗೆ, ಆರೋಗ್ಯವರ್ಧನೆಗೆ ಬಹಳ ಒಳ್ಳೆಯದು. ಆಟಿ ತಿಂಗಳಲ್ಲಿ ನಾವು ಅನೇಕ ಔಷಧೀಯವಾದಂತಹ ಪಾಲದ ಕೆತ್ತ ಮದ್ದು ಅಂತ ಹೇಳ್ತೇವೆ, ಬೇರೆ ಬೇರೆ ಔಷಧೀಯವಾದ ಗುಣಗಳ ಮದ್ದುಗಳನ್ನು ಇಡೀ ತುಳುನಾಡಿನಲ್ಲಿ ಇಡೀ ವರ್ಷ ಮಾಡುವಂಥ ಮಕ್ಕಳನ್ನು ಅವರು ತಯಾರು ಮಾಡಬೇಕು. ಇನ್ನು ಸಾಂಸ್ಥಿಕ ಸಂಘಟನೆಗಳು ಸಾಧ್ಯ ಇದ್ದಷ್ಟು ಇದನ್ನು ಪ್ರಚಾರ ರೂಪದಲ್ಲಿ ತರಬೇಕು. ಆವಾಗ ಸಾಧ್ಯ ಉಂಟು, ಉಳಿಸ್ಲಿಕ್ಕೆ ಸಾಧ್ಯ ಉಂಟು. ಓಕೆ, ಈಗ ಜಾನಪದ ಅನ್ನುವಂಥದ್ದು ಈ ರೀತಿಯಲ್ಲೆಲ್ಲ ಉಳಿಸ್ಬೇಕು, ಪ್ರತಿಯೊಂದು ಮನೆಯಲ್ಲೂ ಅದರ ಒಂದು ಅರಿವನ್ನು ಮೂಡಿಸಬೇಕು ಅಂತ ಹೇಳ್ತಾ ಇದ್ರಿ. ಸೊ ಒಟ್ಟಾರೆಯಾಗಿ ಹೇಳೋದಾದರೆ ಈ ಜಾನಪದಗಿರುವಂಥ ಶಕ್ತಿ ಏನು ಅಂತ? ಶಕ್ತಿ ಅದೇ. ಮೂಲದಲ್ಲಿ ನಾವು ಅವಿದ್ಯಾವಂತರಾಗಿರುವಾಗ ನಿಷ್ಕಾಪಟಿಗಳು, ಕಪಟ ಇಲ್ಲದ ಬದುಕು. ನೀವು 1 ಲಕ್ಷ ರೂಪಾಯಿ, ಕೋಟಿ ರೂಪಾಯಿಯಲ್ಲಿಟ್ಟರೂ ಅದು ನನ್ನದಲ್ಲ,
ಅದು ನನ್ನದಲ್ಲ. ಇವತ್ತು ಕಳ್ಳತನದ ಬದುಕು, ಇವತ್ತು ಯಾರಿಗೆ ಮೋಸ ಮಾಡೋದು, ಯಾರಿಗೆ ದಗ ಮಾಡೋದು, ಯಾರಿಗೆ ಚೂರಿ ಹಾಕುವುದು ಆ ಹೊತ್ತಿನೆಲ್ಲ ಮಾಡ್ತಿರಲಿಲ್ಲ. ಇನ್ನೊಬ್ಬರನ್ನು ಪರರ ಹಿಂಸೆ ಅದು ಸರಿಯಲ್ಲ. ತುಳುವರು ಅತ್ಯಂತ ಪ್ರಾಮಾಣಿಕರು, ಅತ್ಯಂತ ನಿಷ್ಠರು, ಸ್ವಾಮಿ ದ್ರೋಹಿಗಳಲ್ಲ, ಸ್ವಾಮಿ ನಿಷ್ಠೆ ಇತ್ತು. ತಾನು ಸಂಪಾದನೆ ಮಾಡಿದ್ದೇ ತನಗೆ ತಿನ್ನಬೇಕು, ಅದರಲ್ಲಿಯೂ ಇನ್ನೊಬ್ಬರಿಗೆ ಪಾಲು ಮಾಡಿ ತಿನ್ನುವಂಥ ಒಂದು ಭಾವನೆ ಇತ್ತು. ಇದೆಲ್ಲ ಉಳಿಸು ಮನೋಭಾವನೆ ಇದ್ದರೆ ನಿಜವಾಗಿ ಬದುಕು ತುಂಬ ಹಸನು. ಓಕೆ ಸರ್, ನೀವೊಬ್ಬರು ಕೂಡ ಬರಹಗಾರರು. ಸೊ ಸಾಕಷ್ಟು ಒಂದು ಲೇಖನಗಳನ್ನು ಕೂಡ ಬರ್ದಿರಿ, ಪುಸ್ತಕಗಳನ್ನು ಬರೆದಿದ್ದೀರಿ. ಸೊ ಜಾನಪದ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಕೆಲವೊಬ್ಬರು ಕವಿಗಳು ಜಾನಪದೀಯವನ್ನು ಉಳಿಸ್ಕೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ ಕೆಲವೊಂದು ಜಾನಪದ ಹಾಡುಗಳನ್ನು ತಂದರು. ಅದನ್ನ ಈಗ ಕೆಲವೊಂದು ಪಠ್ಯಪುಸ್ತಕಗಳಲ್ಲಿ, ಕನ್ನಡ ಪಠ್ಯಪುಸ್ತಕಗಳಲ್ಲಿ ಬಳಸ್ತಾ ಇದ್ದಾರೆ. ಆದರೆ ಅದೆಷ್ಟೋ ಜಾನಪದ ಹಾಡುಗಳಾಗಿರ್ಬೋದು, ಪಾರ್ಧನಗಳು ಅಂತ ಹೇಳಿದ್ರೆ ಅದು ಕೂಡ ಇನ್ನೂ ಲಿಖಿತ ರೂಪದಲ್ಲಿ ಬಂದಿಲ್ಲ. ಕೆಲವೊಂದು ಇನ್ನೂ ಕೂಡ ಎಲ್ಲೋ ಒಂದು ಕಡೆ ಅಡಗಿರುವಂಥದ್ದು, ಅದನ್ನ ಮತ್ತೆ ತರಬೇಕು ಸಮಾಜಕ್ಕೆ. ಇಂಥದ್ರಲ್ಲಿ ಅದನ್ನ ತಂದ್ರೆ ಕೆಲವರಿಗೆ ಅದರ ಒಂದು ಮಹತ್ವ ಆಗಿರ್ಬೋದು, ಅದರ ಅರಿವು ಗೊತ್ತಾಗುತ್ತೆ. ಸೊ ಅದನ್ನ ಮಾಡಬೇಕಾದ್ರೆ ಮುಖ್ಯವಾಗಿ ಏನ್ ಮಾಡಬೇಕು ಅಂತ, ಮುಖ್ಯ ವಾಹಿನಿಗೆ ತರಬೇಕಾದ್ರೆ ವಿಶ್ವವಿದ್ಯಾನಿಲಯಗಳಲ್ಲಿ ಕೂಡ ದೊಡ್ಡ ಒಂದು ಜವಾಬ್ದಾರಿ ಉಂಟು. ಇಡೀ ತುಳುನಾಡು ನಾವು ಪಂಚವರ್ಣದ ನಾಗನಡೆಯ ಪುಣ್ಯ ಭೂಮಿ ಅಂತ ಹೇಳ್ತೇವೆ. ನಾಗದೇವರ ಅಧ್ಯಯನ ಆಗಲಿ, ವೈದಿಕರ ಒಂದೇ ದೃಷ್ಟಿಯಲ್ಲ, ಜನಪದೀಯವಾಗಿ ಏನು ಇದು ನಾಗನಡೆಯ ಭೂಮಿ. ಎಲ್ಲಿ ಅಗದಿರೋ ನಾಗನಡೆ, ನಾಗನ ಹರಿದಾಡಿದಂಥ ಸ್ಥಳ, ನಾಗ ಹುಟ್ಟಿದಂಥ ಸ್ಥಳ, ನಾಗ ಬೆಳೆದಂಥ ಸ್ಥಳ, ನಾವು ಅದನ್ನು ನಂಬ್ತೇವೆ. ಒಂದು ದೈವಗಳು, ಇಲ್ಲಿ ದೈವಗಳು ನಮ್ಮ ಆರಾಧ್ಯ ಮೂಲಗಳು. ಇಲ್ಲಿ ಎಷ್ಟೆಷ್ಟು ಕೋಲ ಆಗ್ತದೆ, ಲಕ್ಷಗಟ್ಟಲೆಯ. ವಿಶ್ವವಿದ್ಯಾನಿಲಯದಲ್ಲಿ ಇದರ ಬಗ್ಗೆ ಒಂದು ಶಾಶ್ವತ ಅಧ್ಯಯನಕ್ಕೆ ಒಂದು ಕೇಂದ್ರ ಬೇಕು. ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ಅತ್ಯಂತ ದುರಂತಮಯ. ಅನೇಕರು PhD ಮಾಡಿದ್ದಾರೆ ದೈವಾರಾಧನೆಯಲ್ಲಿ. ಡಾಕ್ಟರ್ ಚಿನ್ನಪ್ಪಗೌಡ ಇರ್ಬೋದು, ಯಾರಿಗೂ ವಿವೇಕರ ಇರ್ಬೋದು, ಅಮೃತ ಸೋಮೇಶ್ವರ ಇರ್ಬೋದು, ಡಾಕ್ಟರ್ ಗಣನಾಥ ಎಕ್ಕಾರ್ ಇರ್ಬೋದು, ಇಂತಹ ಹಿರಿಯರು ಬೇಕಷ್ಟು ಅಧ್ಯಯನ ಮಾಡಿದ್ದಾರೆ. ಜನಪದ ಅಂತೇಳಿ ಅಷ್ಟು ಸುಲಭ ಇಲ್ಲ. ಅವು ಅಂತಾರಾಷ್ಟ್ರೀಯ ನೆಲೆಯಲ್ಲಿ ಬಂದು ಸಿರಿಯನ್ನಾಗಲಿ ಕೋಟಿ ಚೆನ್ನೈಯನ್ನಾಗಲಿ ಪಾರ್ಧನ ರೂಪವನ್ನು ಅದು ದಾಖಲೀಕರಣ ಆಗಿದೆ, ಲಿಖಿತ ದಾಖಲೀಕರಣ ಆಗಿದೆ. ಇನ್ನೂ ಅಷ್ಟು ಅನೇಕ ಪದಗಳು ಇನ್ನೂ ಆಗಲಿಕ್ಕೆ ತುಂಬ ಉಂಟು. ಗರುಡುಗಳಲ್ಲಿ ಕೋಟಿ ಚೆನ್ನೈರನ್ನತಕ್ಕಂಥ ವೀರ ಪುರುಷರನ್ನು ಆರಾಧನೆ ಮಾಡುವ ಸುಮಾರು 250ಕ್ಕೂ ಮಿಕ್ಕಿದ ಗರುಡುಗಳಿದ್ದಾವೆ. ಅಲ್ಲಿ ಅನರ್ಘ್ಯವಾದಂತಹ ಜಾನಪದ ಒಂದು ಐತಿಹ್ಯ ಇನ್ನೂ ಉಂಟು. ಅದನ್ನು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡದೆ ಯಾವುದು ಆಗುವುದಿಲ್ಲ. ಈ ಅಧ್ಯಯನ ಮಾಡುವಾಗ ನಾನು ನೋಡಿ 20 ಪುಸ್ತಕ ಬರೆದೆ, ಕೋಟಿ ಚೆನ್ನೈ ಅಂತ ಬರೆದೆ, ಗರುಡುಗಳ ಅಧ್ಯಯನ ಮಾಡಿತ್ತು ನಾವು. ಅದ ನಂತರ ತುಳು ಜಾನಪದ ಆಚರಣೆ ಮಾಡಿದೆ. ನುಡಿಕಟ್ಟು ಅನ್ನುವಂಥ ತುಳುವಿನಲ್ಲಿ ಹುಟ್ಟಿದ ಮಗುವಿಂದ ಹಿಡಿದು ತೀರಿ ಹೋಗುವವರೆಗೆ ಏನು ಆಚರಣೆ ಉಂಟು ಅದನ್ನೆಲ್ಲವನ್ನು ಅಲ್ಲಿ ಕ್ರೋಢೀಕರಿಸಿ ನನ್ನದು 11ನೇ ಸರಿ ಅದು ಮುದ್ರಣ ಆಗ್ತಾ ಉಂಟು. ನಿಮ್ಮ ಹತ್ರ ಕೇಳ್ತೇನೆ ನಾನು, ಇಷ್ಟು ಪ್ರಚಾರ ಇಲ್ಲದೆ ಅದು ಆಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಪುತ್ತೂರಿಗೆ ಇವತ್ತು ಯಾವಾಗ ದೂರವಾಣಿ ಕರೆ ಬಂತು, ನಮಗೆ ಸ್ವಲ್ಪ ಪುಸ್ತಕ ಬೇಕು, ನಾವು ಕಳಿಸಿಕೊಡ್ತೇವೆ. ಎಲ್ಲಿ ಅಂದರೆ ಅಷ್ಟು ಮಾರುಕಟ್ಟೆ ಉಂಟು ನನ್ನ ಪುಸ್ತಕಕ್ಕೆ. ನಾನು ನನ್ನ ಹೆಚ್ಚಿನ ಪುಸ್ತಕವು 6 ಸರ್ತಿ 7 ಸರ್ತಿ ತುಳು ಜಾನಪದ ಆಚರಣೆ, ದೈವಗಳ ಮಠದಲ್ಲಿ ತುಳುನಾಡ ದೈವಗಳು, 700 ರೂಪಾಯಿ ಪುಸ್ತಕ. 6-8 ವರ್ಷದೊಳಗೆ 3ನೇ ಸರ್ತಿ ಅದು ಪ್ರಕಟಣೆ ಕಂಡಿದೆ. ಇದರ ಮೇಲೆ ಜನರಿಗೆ ತುಂಬ ಆಸಕ್ತಿ ಉಂಟು. ಆದರೆ ಅದು ಅತ್ಯಂತ ದುರಂತ ಏನು ಅಂತ ಹೇಳಿದರೆ 60 ಸಂದ ಹಿರಿಯರು ಅತ್ಯಂತ ಒಂದು ನಗಣ್ಯ ಅಂತ ಹೇಳ್ತಾರೆ, ನಿರಾಸಕ್ತರಾಗಿ ಇದನ್ನು ಹೆಚ್ಚು ಅಧ್ಯಯನ ಮಾಡಲಿಕ್ಕೆ ಹೋಗಲಿಲ್ಲ. ಈಗಿನ ಮಕ್ಕಳು ತುಂಬ ಅಧ್ಯಯನ ಮಾಡ್ತಾ ಇದ್ದಾರೆ. ಸರ್, ಕೊನೆಯದಾಗಿ ತುಳಸಿ ಹಬ್ಬ, ಈ ಜಾನಪದ ಉಳಿವು, ಇದೆಲ್ಲದರ ಬಗ್ಗೆ ಕೊನೆಯದಾಗಿ ಏನು ಹೇಳಕ್ಕೆ ವೀಕ್ಷಕರಿಗೆ? ಅದೇ ಇವತ್ತು ಯೋಜನಾಂಗ ಬರೇ ಒಂದು ಮೊಬೈಲ್ ಅಥವಾ ವಾಟ್ಸಪ್ಪಿನ ಬೆನ್ನಿಂದ ಹಿಂದೆ ಅದು ಬೇಕು, ಎಷ್ಟು ಬೇಕು ಅಷ್ಟೇ. ನಾವು ಊಟ ಮಾಡುವಾಗ ಉಪ್ಪಿನಕಾಯಿಯನ್ನು ಒಂದು ಇಷ್ಟೇ ಇಡ್ತಾರೆ, ಅದಕ್ಕಿಂತ ಇಷ್ಟು ಉಪ್ಪಿನಕಾಯಿ ಇಷ್ಟು ಗಂಜಿ ಅಲ್ಲ, ಅನ್ನ ಅಲ್ಲ. ಅನ್ನದ ಒಟ್ಟಿಗೆ ಇಷ್ಟೇ ಉಪ್ಪಿನಕಾಯಿ. ನಿಮಗೆ ಪಾಯಸ ಬಡಿಸುವಾಗ ಒಂದೇ ಲಾಡು ಹಾಕ್ತಾರೆ, 25 ಲಾಡು ಹಾಕೋದಿಲ್ಲ, ಒಂದೇ ಹೋಳಿಗೆ ಹಾಕ್ತಾರೆ. ಹಾಗೆ ಇದನ್ನೆಲ್ಲ ಇತಿಮಿತಿಗೆ ಒಳಪಟ್ಟು ಅದನ್ನು ಸ್ವೀಕರಿಸಿದ ಹಾಗೆ ಹಳತಿನಲ್ಲಿರತಕ್ಕಂಥ ಅನರ್ಘ್ಯವಾದಂಥ ಒಂದು ಜಾನಪದ ಭಂಡಾರ ಏನುಂಟು, ವಿಶಿಷ್ಟವಾದ ಅನುಭವಕ್ಕೆ ಅಗತ್ಯ ಏನುಂಟು, ಅದನ್ನು ಹಾಗೆಯೇ ಉಳಿಸಿ ಕನಿಷ್ಠ ಸಾಧ್ಯವಾದಷ್ಟು ರೀತಿಯಲ್ಲಿ ಅದನ್ನು ಬೆಳೆಸಿಕೊಂಡು ಹೋಗಲಿಕ್ಕೆ ಸ್ವಯಂ ಶಕ್ತಿ, ಧೀಶಕ್ತಿ ಕನಕದಾಸರು ಹೇಳಿದ್ದು ಅದೇ. ತಾನು ಹೋದರೆ ಹೋದನು, ತಾನು ಅಂತೇಳಿದ್ರೆ ಅಹಂ ಅಂತ ಹೇಳೋದು ಹೋದರೆ ನಾನು ಹೋದೆನು ಸ್ವರ್ಗಕ್ಕೆ ಅಂತ. ಅದನ್ನು ಇವತ್ತಿನ ಎಳೆಯರು ಕ್ರಮಬದ್ಧವಾಗಿ, ಅದು ಅಮೆರಿಕದಲ್ಲಿ ಇರಲಿ, ನೀವು ಇಲ್ಲಿ ಕಲಿತು ಹೋದದ್ದು ಎಲ್ಲಿಗೋ ನಷ್ಟ ಆಗುವುದಿಲ್ಲ. ಎಳೆತನದಲ್ಲಿ ತಾಯಿಯ ತೊಟ್ಟಿನಲ್ಲಿ ಬಾಯಿಯಲ್ಲಿ ಆಡು ಭಾಷೆಯನ್ನು ಆಡುವಾಗಲೇ ಬರುವುದು ಆಡು ಭಾಷೆ. ಅದನ್ನೆಲ್ಲವನ್ನು ಬೇಕು, ತುಳುವೂ ಬೇಕು, ಕನ್ನಡವೂ ಬೇಕು, ಆಂಗ್ಲ ಮಾಧ್ಯಮವೂ ಬೇಕು, ಯಾವುದು ಬೇಡ ಅಲ್ಲ. ಎಷ್ಟೆಷ್ಟು ಇತಿಮಿತಿಗೆ ಉಪಯೋಗ ಹಾಗೆ ಮಾಡಿದರೆ ಎಲ್ಲರ ಬದುಕು ಹಸನು. ಈ ತುಳಸಿ ಪೂಜೆಯ ಸಂದರ್ಭದಲ್ಲಿ ನಿಮ್ಮೆಲ್ಲವರಿಗೆ ಹಚ್ಚಿದಂತಹ ದೀಪ ನಿಮ್ಮ ಮನದಲ್ಲಿ ಅದು ಬೆಳಗಲಿ, ನಿಮ್ಮ
ಕತ್ತಲೆ ದೂರ ಆಗಲಿ, ವಿಶೇಷವಾಗಿ ಜ್ಞಾನ ಸಂಪತ್ತು ಬರಲಿ, ಧನ ಧಾನ್ಯ ಸಂಪತ್ತು ಒದಗಿ ಬರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ದೇವರ ಹತ್ರ ಪ್ರಾರ್ಥನೆ. ಓಕೆ, ಥ್ಯಾಂಕ್ ಯು ಸರ್. ಇಲ್ಲಿ ತನಕ ಬಂದು ಜಾನಪದವನ್ನು ಯಾವ ರೀತಿ ಉಳಿಸ್ಕೊಂಡು ಬರಬೇಕು, ತುಳಸಿ ಪೂಜೆಗಿರುವಂತಹ ಜಾನಪದದ ಒಂದು ಮಹತ್ವ ಅಥವಾ ಜಾನಪದೀಯವಾಗಿ ಅದು ಯಾವ ರೀತಿ ನಡೆದುಕೊಂಡು ಬಂತು, ಇದೆಲ್ಲದ್ರ ಬಗ್ಗೆ ತುಂಬ ವಿವರವಾಗಿ ತಿಳಿಸಿದ್ದೀರಾ. ನಿಮಗೆ ಧನ್ಯವಾದ. ನಮಗೂ ಒಂದು ಅವಕಾಶ ಅಲ್ವಾ ನಿಮ್ಮ ಹತ್ರ ಬಂದು ಸಮಾಜದ ಎದುರಿಗೆ ಹೋಗಲಿಕ್ಕೆ. ಆಯಿತು, ನಮಸ್ಕಾರ. ಓಕೆ ವೀಕ್ಷಕರೇ, ಇಲ್ಲಿ ತನಕ ಜನಪದೀಯವಾಗಿ ಯಾವ ರೀತಿ ತುಳಸಿ ಪೂಜೆಯನ್ನು ಆಚರಿಸಿಕೊಂಡು ಬಂದಿದ್ದಾರೆ, ಜನಪದೀಯವಾಗಿ ಅದಕ್ಕಿರುವಂತಹ ಮಹತ್ವವೇನು, ಕೇವಲ ತುಳಸಿ ಪೂಜೆಯ ಮಾತ್ರ ಅಲ್ಲ, ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಈ ತುಳುನಾಡಿನಲ್ಲಿ ನಡೆಯುವಂಥ ವರ್ಷಂಪ್ರತಿ ಹಬ್ಬದ ಮಹತ್ವ ಏನು, ಇದೆಲ್ಲದರ ಬಗ್ಗೆ ಸ್ವವಿವರವಾಗಿ ಇವತ್ತು ನಮಗೆ ಅವರು ತಿಳಿಸ್ಕೊಟ್ರು. ಈ ಒಂದು ವಿವರವನ್ನು ನೀವು ಕೂಡ ಮನೆಯಲ್ಲಿ ಅಳವಡಿಸಿಕೊಳ್ಳಿ, ಜಾನಪದವನ್ನು ಉಳಿಸಿಕೊಂಡು ಬೆಳೆಸಿ ಅನ್ನೋದು ನಮ್ಮ ಕೂಡ ಆಶಯವಾಗಿದೆ. ಇದೇ ಇವತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.